ತುಷಾಂತ್ ಅವರೇ, ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಆಯ್ತಾ? ಓ ಎಂತದ ತಿರುಗ್ತಾ ಇತ್ತಲ್ಲ, ಅದಕ್ಕೆ ತೆಗ್ದೆ. ಈಗ ಸರಿ ಆಯ್ತು. ಹೇಗಿದ್ದೀರಾ ಮ್ಯಾಮ್? ನಾನು ಆರಾಮಿದ್ದೇನೆ, ನೀವು ಹೇಗಿದ್ದೀರಾ ತುಷಾಂತ್? ಊಟ ಆಯ್ತಾ? ಊಟ ಆಯಿತು, ನಿಮ್ದಾಯ್ತಾ? ಲೈಕ್ ಡನ್, ಥ್ಯಾಂಕ್ ಯು ಕೃಷ್ಣಣ್ಣ. ಏನಿತ್ತು ಊಟಕ್ಕೆ ಸ್ಪೆಷಲ್ ತುಷಾಂತ್ ಕೃಷ್ಣಣ್ಣ? ಈಗ ಸರಿ ಉಂಟ? ಆಗ ತಿರುಗಿ ಇದು ಭೂಮಿ ತಿರುಗುತ್ತಾ ಇತ್ತು, ನೀವು ತಿರುಗುದಿ. ನಾನೆಲ್ಲ ತಿರುಗಿದ್ದು, ಅದು ಭೂಮಿ ತಿರುಗಿತ್ತು. ತುಷಾಂತ್ ದೂರಪಾಯರು ಉಲ್ಲಾರತೆ ಮನಸ್ವಂತಾರಾ? ನಾನು ಊಟ ಆಗಿಲ್ಲ, ಆರ್ಡ್ರ್ ಕೊಟ್ಟಿದ್ದೇನೆ, ಇನ್ನೂ ಬಂದೇ ಇಲ್ಲ. ಹಾಗಾದರೆ ಇವತ್ತು ಸಂಜೆ ಬರ್ಬೋದಂತ ಅಲ್ವಾ? ಸಂಜೆ ಊಟ ಬರ್ಬೋದು. ಟೈಮ್ ನೋಡಿ, 3 ಗಂಟೆ ಆಯಿತು. ಮನಿ ಪಂದೆ ಕುಲ್ಲಿಕ್ಕೆ ಆಗುದಿಲ್ವ? ಇಲ್ಲ ಇಲ್ಲ, ಉಲ್ಲ ಬನೊಂದುಲ್ಲೇರು ತುಷಾಂತ್. ಬೊಕ್ಕ ಬರ್ಸೊಂಡೆ ತುಷಾಂತ್. ಮನಿ ಪಂದೆ ದಾಯಿ ಕುಲ್ಲೋಡು ಕೃಷ್ಣಣ್ಣ, ಪಾತೆರು. ಹಾಯ್ ತುಷಾಂತ್ ಅಣ್ಣ ಅಂತ ಕೃಷ್ಣಣ್ಣ. ತುಷಾಂತ್ ಉಲ್ಲರೆ ಅಲೆಯರೆ ಹಾಯ್ ಪನೊಂದುಲ್ಲೇರು ಕೃಷ್ಣಣ್ಣೆ. ಎನ್ನ ಒಣಸಾಣಗ ಲೇಟ್ ಆವು ಅಂದತೆ. ಟೈಮ್ ಒಣಸ್ಪುರ ಮಲ್ಪೊಡಿ. ಯಾನು ದುಬೈಡುಲ್ ಓ ಅಂಚಾತೆ ಅಂಚ ಲೇಟ್ ಆತೆ. ಓಕೆ ಓಕೆ. ಹಾಯ್ ಮೂರ್ತಿ ಸರ್ ಅಂತ ತುಷಾಂತ್. ಎಂತ ಬಲಿ ಬರ್ಪುನು ಎಂಚಿನ ಏರು ಬಲಿ ಬರ್ಪುನು. ಸರ್ ಬೊರ್ಚಿ ಮನೊಂದುಲ್ಲೇರು ಅಲ್ಲೇ ಸರ್ ಪನೊಚ್ಚಿಗೆ ಅಂಕಲ್ ಬನ್ಲೆ ಅಂಕಲ್ ಬನ್ಲವೇ ತುಷಾಂತ್ ಸರ್ ಬೊರ್ಚಿಗೆ. ಯಾನ್ ದುಬೈಡ್ ವರ್ಕ್ ಮಾಡ್ತಂದ್ರಲ್ಲ ಅಂದಂತು. ಇರ್ ಬಂದಿತ್ತಾರ ಹಿಂಗೆ ಮದತ್ ಕುಂಟಿ ಒರ್ಚಿ ಜಕ್ಕೆ ಮನೊಂದುಲ್ಲೇರು. ಮೂರ್ತಿ ಸರ್ ಇರೆಗ್ ಕೊರ್ಪಿನ ಗೌರವ ಮಾರ ಪನೊಂದುಲ್ಲೇರು ತುಷಾಂತ್. ಅಣ್ಣ ಪನ್ಲೆ ತುಷಾಂತ್ ಅಣ್ಣ ಪನ್ಲವೇ ಅರೆ ಸರ್ ಪನೊಚ್ಚಿಗತೆ. ಓಕೆ ತುಷಾಂತ್ ಅಣ್ಣ ಅಂತ ಕೃಷ್ಣಣ್ಣ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಮತ್ತೆ ವಿಶೇಷಗಳು ಹೇಳಿ. ಯಾರೆಲ್ಲ ನಿದ್ದೆ ಮಾಡ್ತಿದ್ದೀರಾ? ಯಾರೆಲ್ಲ ಎದ್ದಿದ್ದೀರಾ? ಜಾನ ಅಣ್ಣೆನಕೇನ ಆಂಡ ತಡಿ ಅರ್ಜನ ದಾದ ಬೋಡಲ್ಲ ಮಲ್ತೊಲ್ಲೆ.
ಬೊಕ್ಕ ವಣಸಾಂಡೆ ಮೂರ್ತಿ ಸರ್ ಪನೊಂದುಲ್ಲೆರ್ ತುಷಾಂತ್. ಖುಷ್ಯಾಂಡ್ ಎಂಕಲ್ಲ ಸರ್ ಪನ್ಪುನಗಲುಲ್ಲೆರತ ಯಾವ ಫುಲ್ ಖುಷ್ಯಾಂಡ್ ಅಂಚನೆ ಅಲ್ಲ ಸರ್ ಪನೋಡ ಕೃಷ್ಣಣ್ಣ ಸರ್ ಪನೋಡೆ ಅಲ್ಲ. ಶಾಂತಕ್ಕ ಹಾಯ್ ಹಾಯ್ ಎಂಚಲ್ಲಾರು ವಣಸಾಂಡೆ ವಣಸಾಂಡ್ ಇರ್ನ ಲೇಟ್ ಉಂಡಣ್ಣಗೆ ಎಂದಲೇರು ಕೃಷ್ಣಣ್ಣೆ ವಣಸಾಂಡೆ ವಣಸಾಂಡಿ ಎಂಕ್ ಬಸಳೆ ಕಜ್ಜಿಪೆತ್ತನ್ ಲೈಕ್ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಶಾಂತಕ್ಕ, ಲೈಕ್ ಕೊಡಿ ಅಂತ ಶಾಂತಕ್ಕ. ಶಾಂತಕ್ಕ ಹಾಯ್ ಅಂತ ತುಷಾಂತ್ ಕುಂಟಿಕ ಓದಂದಿಲ್ಲ ಸೂಪರ್ ಸೂಪರ್ ಥ್ಯಾಂಕ್ ಯು. ಹಾಯ್ ತುಷಾಂತ್ ಅಂತ ಶಾಂತಕ್ಕ. ಸೌಖ್ಯ ವಣಸಾಂಡ್ ಪನ್ನೊಂದಿಲ್ಲ ಶಾಂತಕ್ಕ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಬಡಾಪುಣ್ ಮಾರೆ ವಣಸ್ ಬರ್ರೆ ಕಾತೊಂದಿಲ್ಲ ಶೇ ಎರಾಂಡ ರಡ್ಡು ಬಟ್ಟಲು ವಣಸ್ಕೊರ್ಲೆ ತುಷಾಂತ್. ರಡ್ಡು ಬಟ್ಟಲು ಯಾವತ್ತಿ. ಹಾಯ್ ಶಾಂತಕ್ಕ ಅಂತ ಕೃಷ್ಣಣ್ಣ ವಂಡರ್ಫುಲ್ ಥ್ಯಾಂಕ್ ಯು. ಗಣೇಶಣ್ಣ ಹಾಯ್ ಹಾಯ್ ಹೇಗಿದ್ದೀರಾ, ಊಟ ಮಾಡಿದ್ರಾ, ಮಳೆ ಉಂಟಾ ನಿಮ್ಮ ಕಡೆ, ಫೆಂಟಾಸ್ಟಿಕ್ ಅಂತ ಶಾಂತಕ್ಕ ಹೇಳ್ತಿದ್ದಾರೆ ಥ್ಯಾಂಕ್ ಯು. ಶಾಂತಕ್ಕ ಬರ್ಸೋಂಡಿ ಹಾಯ್ ಕೃಷ್ಣಣ್ಣ ಅಂತ ಶಾಂತಕ್ಕ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ನಾನು ಆರಾಮಿದ್ದೀನಿ, ಊಟ ಆಯಿತು, ನಿಮ್ಮದು ಊಟ ಆಯಿತಾ. ಹೌದು ಗಣೇಶಣ್ಣ ನಂದು ಊಟ ಆಯಿತು, ನನಗೆ ಬಸಳೆ ಕಜಿಪಿತ್ತು. ಬಸ್ಸ ಬೈಜ್ಜಿ ಅವಳುಂಡ ಮೂಲ ಇಜ್ಜಿ ಮೋಡ ಬಸ್ಸ ಓಲ್ನ ಪತ್ತಾಂಡ ಮೋಡ ಉಂಟು. ಕುಂಟಿದೆತ್ತು ಬೀಜವೆತ್ತು ಅಂದ ಬೇಲೆ ಜಾಸ್ತಿ ಉಂಡ ಈರು ಫ್ರೀ ಉಲ್ಲರ ಪಲೆ ಹೆಲ್ಪ್ ಏರಿಗೆ ಎಂಕು ಅನ್ಯ ತುಷಾಂತ್. ಬೆಸ್ಟ್ ಅಂತ ಶಾಂತಕ್ಕ. ಗುಡ್ ಥ್ಯಾಂಕ್ ಯು. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಎಕ್ಸಲೆಂಟ್ ಥ್ಯಾಂಕ್ ಯು. ಕಾರ್ಕಳ ಬೈಜ್ಜರ ಆರು ಹೊಡೆಪಯ್ಯರು ಬಿಸಿ ಇರ್ಲೇರ ಅಂತ ಕಡ್ಮುಟ್ಟೆ ಇತ್ತೇರಿತ್ತೆ ಬಿಸಿ ಇರ್ಲೇರ ಅಂತ. ವಣಸ ಆಯ್ತಾ ಪಿಜಿನ ಅಂತ ಕೇಳ್ತಿದ್ದಾರೆ. ವಣಸ ಆಯ್ತು ಕೃಷ್ಣಣ್ಣ, ಪಿಜಿನಲ್ಲ ಪಿಜಿನ್ ನೀವು. ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಹೌದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಕೃಷ್ಣಣ್ಣ ಥ್ಯಾಂಕ್ ಯು. ಹೂವನ್ನೆಲ್ಲ ಕೊಡ್ತಿದ್ದಾರೆ ಥ್ಯಾಂಕ್ ಯು ಕೃಷ್ಣಣ್ಣ. ಗುಲಾಬಿ ದಾಸವಾಳ ಅದೆಂತ ಹೂಗುಚ್ಛ ಕೂಡ ಉಂಟು. ಜೋಳ ಎಲೆ ಕೊಡ್ತಿದ್ದಾರೆ. ಎಲೆ ಯಾಕೆ? ಎಲೆ ನಿಮಗೆ ನೀರಲಿ ಆಯಿತಾ? ಎಲೆ ನಿಮಗೆ ಊಟಕ್ಕೆ ಹಾಕ್ಲಿಕ್ಕೆ ಆಗ್ತದೆ. ಗಿಡ ಕೊಡ್ತಿದ್ದಾರೆ ಥ್ಯಾಂಕ್ ಯು. ಥ್ಯಾಂಕ್ ಯು ಕೃಷ್ಣಣ್ಣ.
ಯಾನ ಮಿಯರ್ಗ್ ಬತ್ತಿತ್ತೆ ಐನಿಯರ್ ದುಂಬು ಅಂದೆ. ಓಹೋ ಆನುಂಡು ಬತ್ತೆ ಓಕೆ ಶಾಂತಕ್ಕ ಬೋದು ಬಲೆ ಕಂಬ್ಳೋ ಬತ್ತಿತ್ತಾರ ಮೀಯಾರ್ದ ತುಷಾಂತ್. ಶಿಲ್ಪಿ ಬೇಲೆ ಕಲ್ಪರ ಬತ್ತಿತ್ತನ ಇರು ಕೃಷ್ಣಣ್ಣ ಥ್ಯಾಂಕ್ ಯು. ಬನ್ನಿ ಗೈಸ್ ಕಮೆಂಟ್ ಹಾಕಿ, ಹಾಗೆ ಲೈಕ್ ಕೊಡಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಕಂಬಳಗತ್ತೀರಿನ ಗಿಡ ಹೊರಗಂದೆ ಕೃಷ್ಣಣ್ಣ ಏನೋ ಮಂಡಿಗೆ ಗುದ್ದೊಟ್ನ. ಎಸ್ ಅಂದು ಓಕೆ ಕಲ್ತಾರ ತುಷಾಂತ್ ಅಂದೆ ಮೂಲೊಂಜಿ ಮೂರ್ತಿ ಉಂಡು ಅವೇ ನಂಗೆ ಕೆತ್ತನೆ ಮಲ್ತ್ಕೊರ್ಲಿ ಅವೇ ತುಷಾಂತ್ ಮಲ್ಲ ಮಲ್ಲ ಪಾತಿರು ಇರ್ತಲಿ. ಬನ್ನಿ ಫ್ರೆಂಡ್ಸ್ ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಎಂತವ ಸ್ಪೆಷಲ್ ಪಿಜಿನ್ ಸ್ಪೆಷಲಾ ಬಸಳೆ ಚಾನಲ್ ತೂಲೆ ವರ್ಕಿಂಗ್ ವೀಡಿಯೋಸ್ ಉಂಡು ಅಂದೆ ಬೊಕ್ಕ ತು ಏರ್ ಪಿಜಿನ್ಗೆ ಏನಂದಿರ್ಲೇರು ತುಷಾಂತ್ ಅವು ಆರು ನಜ್ಜೇರಿ ತುಷಾಂತ್ ಕೃಷ್ಣನ್ ಎಲ್ಲೇರತ್ತೆ ಆರು ನಜ್ಜೇರು ಪಿಜಿನ್. ತುಷಾಂತ್ ನೋಡ್ತಿದ್ದಾರೆ. ಆನಂದ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ. ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ಅಂದು ತುಷಾಂತ್ ಅಣ್ಣ ಮುಲ್ಪ ಪಿಜಿನ್ ಕಫರಂಟೆ ಕುಂತಿ ನಾಗವಲ್ಲಿ ಪೂರ ಉಂಡು ಪನೊಂದುಲ್ಲೇರು ಅಂದೆ ಕೃಷ್ಣಣ್ಣ ರೆಗ್ಲ ಗೊತ್ತುಜ್ಜಿ ಎಂಕ್ಲ ಗೊತ್ತುಜ್ಜಿ ಉಂಡ ಅತೆ ತುಷಾಂತ್ ಇರೇ ಗೊತ್ತುಜ್ಜತೆ ಎಂಕಂತ ಹಿಡ್ದು ಗೊತ್ತುಜ್ಜಿ ಓಲುಂಡಿ. ಆನಂದ್ ಅವರೇ ಇದ್ದೀರಾ? ಅಂದ ದದೆ ಸೆಟ್ಟೋರ ತೋಜಲೆ ಮಾರ ಎರಡಕ್ಕೆ ಏನಂದಿರ್ಲಾರ ಮೇಡನ ಪನೋಡ ಉಂಡ ಇಜ್ಜ ಅಂತ ಪನಂದಿರ್ಲೇರು ಕೃಷ್ಣಣ್ಣ ಅಲ್ಲ ಯಾರು ಇರಡೆ ನನಗೆ ಏನೊಂದಿರ್ಲಿರ್ತಿಲ್ಲ ಏನಡತ್ತಂದು ಎರಡನೇ ಅದಿಪ್ಪೋಡು ಕುಡ ತೆಲಿಪೇರು ಗುದ್ದದಲೆ ಮಂಡಿಗೆ. ಪಲ್ಲೆ ಕೇನ್ವೆ ಪನೊಂದುಲ್ಲೇರು ತುಲೆ ಕೃಷ್ಣಣ್ಣ ಪನೋಡಿಗೆ ದಾದೆಂದು ಗೊತ್ತು ಕೇಳಾರಣ.
ಬಸಳೆ ಸೊಪ್ಪು ಬಂದರು ನೋಡಿ ನಮ್ಮ ಮಧು ಅವರು. ಇದು ಇವತ್ತು ಅದೇ ಪದಾರ್ಥ, ಬಸಳೆ. ಮಧು ಅವರೇ ಹಾಯ್ ಹಾಯ್. ಕಾಫಿ ಆಯಿತಾ? ಕಾಫಿ ಇಲ್ಲ, ಕಾಫಿ ಆಗಿಲ್ಲ. ನಿಮ್ದಾಯ್ತಾ? ಊಟ ಮಾಡಿದ್ರಾ? ಎಂತಿತ್ತು ಊಟಕ್ಕೆ ಸ್ಪೆಷಲ್? ದೆತ್ತು ಬೀಜವೇ ಕುಂಟಿತು. ಲೈಕ್ ಡನ್, ಥ್ಯಾಂಕ್ ಯು ಮಧು. ಮತ್ತು ವಿಶೇಷ, ಹೇಗಿದ್ದೀರಾ? ಊಟ ಎಲ್ಲ ಮಾಡಿದ್ರಾ? ಟೀ ಕುಡಿದ್ರಾ? ಟೀಯಾ ಕಾಫಿಯಾ ಎಂತಿತ್ತು? ಓಕೆ ಯಾನ್ ಜಾರುವೆ ಬೇಲೆ ಉಂಡು ಸೊ ಬೈಯಾಗ ತಿಕ್ವೆ. ಓಕೆ ತುಷಾಂತ್, ಥ್ಯಾಂಕ್ ಯು ಸೋ ಮಚ್. ಇದು ಪೊಟ್ಟು ಲೈವ್ ಸಪೋರ್ಟ್ ಮಾಡ್ತಾರೆ, ಥ್ಯಾಂಕ್ ಯು. ಮಧು ಅವರೇ ಹೇಳಿ ಮತ್ತೆ ವಿಶೇಷ, ಹೇಗಿದ್ದೀರಾ? ಓಕೆ ಬಾಯ್ ತುಷಾಂತ್ ಅಣ್ಣ ಅಂತ ಕೃಷ್ಣಣ್ಣ ನೋಡಿ. ತುಷಾಂತ್ ಕೃಷ್ಣಣ್ಣ ಬಾಯ್ ಹೇಳ್ತಿದ್ದಾರೆ ನಿಮಗೆ. ಅವರಿಗೂ ಒಂದು ಬಾಯ್ ಹೇಳಿ, ಇಲ್ದಿದ್ರೆ ನಿಮಗೆ ಎರಡು ಬಿಡ್ತಾರೆ ನೋಡಿ. ಮಧು ಅವರು ಇದ್ದೀರಾ? ಎಲ್ಲಿ ಹೋದ್ರಿ? ಓಡಿದ್ರಾ ಬಸಳೆ ಸೊಪ್ಪು ಅಂತ ಹೇಳಿ? ಮೆಲ್ಲಪ್ಪು ಅಲ್ಲೇ ತುಷಾಂತ್ ಅಣ್ಣ ಜಾರುಂಡು ಬರ್ಸ ಉಂಡತ್ತ ಅಂತ ಕೃಷ್ಣಣ್ಣ. ಹೌದಾ? ಹಾಯ್ ಗೋಂಕುರ್ಕ. ಮಹೇಶ್ ಅಣ್ಣ ಹಾಯ್ ಹಾಯ್. ಎಂಚಲ್ಲರು ಒಣಸಾಣಿಂದ ಗೊತ್ತುಂಡು. ಚಾ ಪರಿಹಾರ, ಚಾಲ ಪರ್ಪುಜಾರು, ಕಷಾಯ ಪರಿಹಾರ. ಮಹೇಶ್ ಅಣ್ಣ ಹಾಯ್ ಅಂತ ಕೃಷ್ಣಣ್ಣ. ಕೃಷ್ಣಣ್ಣನಾಗ್ತಾ ಆರ್ಪೋದಾಡೀರು ಲಾಸ್ಟ್ ಪಂಡ ಪುಂಡ. ಹಾಯ್ ಕೃಷ್ಣಣ್ಣ ಅಂತ ಮಹೇಶ್ ಅಣ್ಣ. ಒಣಸಾಂಡಿ ಪಾಟೀಲ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಮಾಡಿದ್ರಾ? ಗೋಂಕೂರ್ ಕಪ್ಪೆ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಅದೊಂದು ಬಾಕಿತ್ತು ಗೋಂಕೂರ್ ಕಪ್ಪೆ. ಅದು ಇವರು ಮಹೇಶ್ ಅಣ್ಣ ಗೋಂಕೂರ್ ಕಪ್ಪೆ. ಚಾ ಇತ್ತೆ ದೂಜಪ್ಪಣ್ಣನೇ ಇಲ್ಲಾಗ ಪೋದು ಪರ್ಪೆ. ಓಕೆ ಅವಲೇ ಪರ್ಲೇವೇ. ಪಾಟೀಲ್ ಅವರೇ ಇದ್ದೀರಾ? ನಾನು ಸೂಪರ್, ನೀವು ಹೇಗಿದ್ದೀರಾ? ನಾನು ಊಟ ಆಯಿತು, ನಿಮ್ದಾಯ್ತಾ? ಹಾಂ ನಂದಾಯಿತು ಪಾಟೀಲ್ ಅವರೇ. ನನಗೆ ಬಸಳೆ ಸಾಂಬಾರಿತ್ತು. ಜನಸಾಗರ ಉಬ್ಬು ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ಥ್ಯಾಂಕ್ ಯು ಮಹೇಶ್ ಅಣ್ಣ. ತರೆ ತಿರ್ಗುಣ ಅಂದೆ, ತರೆ ತಿರ್ಗುಣ ಜಪ್ಪಲೆ, ತರೆ ತಿರ್ಗುಣಿಗೆ ಜಪ್ಪಲವಿ ಬಕ್ಕಲಕ್ಕಲಿ. ಪಾಟೀಲ್ ಅವರೇ ಮತ್ತೆ ವಿಶೇಷ, ಮಳೆ ಉಂಟಾ ನಿಮ್ಮ ಕಡೆ? ಕೃಷ್ಣಣ್ಣ ಎಲ್ಲಿ ಓಡಿದ್ರು? ಕೃಷ್ಣಣ್ಣ ಇದ್ದೀರಾ? ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಹಾಂ ಅದೆಂತ ಸರಿ ಹಾಕಿ ಮಹೇಶ್ ಅಣ್ಣ, ಗುದ್ದುತ್ತೇನೆ ನೋಡಿ. ಅದೆಂತ ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ಪಾಟೀಲ್ ಅವರು, ಥ್ಯಾಂಕ್ ಯು.
ಯಶೋದಮ್ಮ ಅವರೇ, ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ಅದು ಚೆಂದ ಅಲ್ವಾ? ಅಂದರೆ ನೀವು ಮುದ್ದಿ ಅಲ್ಲ, ಅದು ನೀವು ಅಜ್ಜ. ಕರೆಕ್ಟ್ ಹೇಳಿ. ಯಶೋದಮ್ಮ ಒಂದು ಲೈಕ್ ಕೊಡಿ ಆಯಿತಾ? ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ, ಲೈಕ್ ಆಗುತ್ತೆ. ಹಾಗೆ ಊಟ ಆಯ್ತಾ ನಿಮ್ಮದು? ಮುಜ್ಜು ಮುಜ್ಜು ನೀವು ಮುಜ್ಜು ಅಂತ ಎಂತ ಮುಜ್ಜು? ಬನ್ನಿ ಗೈಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. యానువర 55కి ఆపును పందిತ್ತೆ ನೆನಪುಂಡೆ ಏರ್ನ ಮಹೇಶ ಅಣ್ಣ ಏರ್ನ ಲೈವ್ ಏರ್ನನ ನೆರ್ಪರ ಅಂತ ಮತ್ತೆ ಏರ್ನನ ಇನ್ನು ಯಾವ ಪನ್ಲೆ ಪಂದಿತ್ತಾರು ಓಡೆಬಯರ್ ಉಲ್ಲರ ಜೆತ್ತಾರ ಎಲ್ಲ ಎಲ್ಲ ಫೋನಿಗೆ ಏನ ಒಂಡೇರ್ನ పోవరని కాపును ఇజ్జప్ప ఇర్నంచిత్ నకల్ బోర్డు దేశం ಸಂತಿ నాలు ఎట్టి పట్టార అండల ఎట్టి ఉండతి ఎట్టి పತ್ತಾರ ಇರ್ನಂಚಿತ್ ನಕಲ್ ಬೋರ್ಡ್ ದಾದ ಕಜ್ಪು ఉంది ಬಸಳ ಎಲ್ಲಿ ಹೋದ್ರಿ? ಇದ್ದೀರಾ? ಮಾಯಾದ್ರ ಮಹೇಶಣ್ಣ ಯಾನ ಕಜಪಕ್ಕೆ ಎನ್ನೆತ್ತು ಕೊಂಟಿ ಕಾಯ್ಪ ಅವೇ ಬಸಳ ಕಣ್ಣೆಲ್ಲ ಸರಿ ಜಾವು ಹಿರಿಯಾಗಿ ಗುದ್ದತಲೆ
ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಪರಬು ಈರ್ ಪರಬೆ. ಸತೀಶ್ ಅಣ್ಣ ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಎಲ್ಲ ಮಾಡಿದ್ರಾ? ಎಲ್ಲಿ ಹೋದ್ರಿ? ಸೂಪರ್, ಥ್ಯಾಂಕ್ ಯು ಮಹೇಶ್ ಅಣ್ಣ. ಆಂಡ ಇರ್ನ ಬೇಲಾಂಡ ಗುಡ್ಡು ಬೇಲಾಂಡಿ ಕೊಡಕ್ಕ ನಾವು ಲೈಕ್ ಕೊಡೋದಿಲ್ಲ. ಹೌದಾ ಸತೀಶ್ ಅಣ್ಣ? ಇಟ್ಕೊಳ್ಳಿ, ಬಜ್ಜಿ ಮಾಡಿ ಆಯ್ತಾ? ಬಜ್ಜಿ ಮಾಡಿಕೊಡ್ಲಿ. ನೋಡಕ್ಕ ಬರಕ್ಕ ಯಾರನ್ನು? ಇವತ್ತು ಯಾವಾರ? ಶನಿವಾರ ಅಲ್ಲ? ಅದೇ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಎಷ್ಟು ಗಂಟೆಗೆ ನೀವು ಹೊರಡೋದು? ಲೈಕ್ ಡನ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಹೌದಾ, ನೋಡೋಕ್ಕೆ ಎಷ್ಟು ಗಂಟೆಗೆ ಹೋಗ್ತೀರಾ? ಗೋಲ್ಡ್, ಥ್ಯಾಂಕ್ ಯು. ಓ ಮಹೇಶ್ ಅಣ್ಣ ಸೂಪರ್, ಗೇನು చేయర్నకి బిగ్ వాళ్ళనూరు. ಬಾಂಬು ಯಾವ್ದು? ಅಟಮ್ ಬಾಂಬಾ? ಗೋಂಟು. ಸತೀಶ್ ಅಣ್ಣ ಮಳೆ ಉಂಟಾ ನಿಮ್ಮ ಕಡೆ? ಗೋಲ್ಡ್ ಅಂತ ಹೇಳ್ತಿದ್ದಾರೆ. ನಾನು ಹೇಳಿದ್ದು ಕಿವಿಗೆ ನನಗೆ ಹಾಕ್ಕೊಳ್ತಿಲ್ಲ. ದುರ್ಸಲ್ಲ ಇದು, ಅಟಮ್ ಬಾಂಬ್. ಬರ್ಸ ಉಂಟಾ ಅಂತ ಕೇಳ್ತಿದ್ದಾರೆ. ಇಲ್ಲಿಲ್ಲ ಬರ್ಸ. ತಗಡ್ ಬೆಚ್ಚ ಯಾರಿಗೆ? ಟಾಟಾ ಹೊರಡೋದಾ? ಓಕೆ ಓಕೆ, ಹೊರಗೆ ಹೊರಡೋದು ಟಾಟಾ. ಓಕೆ ಮಹೇಶ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಲೈವ್ಗೆ ಸಪೋರ್ಟ್ ಮಾಡಿದ್ದೀರಾ. ಪಿದಾಡು, ಹಾಂ ಓಕೆ ಓಕೆ, ಪಿದಾಡ್. ಜಾಗ್ರತೆ, ನಿಧಾನ ಪೋಲೆ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ.
ಬನ್ನಿ ಗೈಸ್ ಕಮೆಂಟ್ ಹಾಕಿ. ಬನ್ನಿ ಗೈಸ್ ಕಮೆಂಟ್ ಹಾಕಿ, ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಬನ್ನಿ ಫ್ರೆಂಡ್ಸ್ ಕಮೆಂಟ್ ಹಾಕಿ ಡಬಲ್ ಟ್ಯಾಪ್ ಮಾಡಿ.
ನಾಗಭೂಷಣ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯ್ತಾ ನಿಮ್ಮದು? ಹಾಗೆ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡಿಕೊಡಿ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಬನ್ನಿ ಗೈಸ್, ಕಮೆಂಟ್ ಹಾಕಿ.
ಕಮೆಂಟ್ ಹಾಕಿ ಫ್ರೆಂಡ್ಸ್, ಹಾಗೆ ಲೈಕ್ ಕೊಡಿ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯ್ತಾ ನಿಮ್ಮದು? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ.
ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಬನ್ನಿ ಗೈಸ್, ಕಮೆಂಟ್ ಹಾಕಿ.
ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ.
ಬನ್ನಿ ಗೈಸ್, ಕಮೆಂಟ್ ಹಾಕಿ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಕಮೆಂಟ್ ಹಾಕಿ ಫ್ರೆಂಡ್ಸ್. ಕಣದ ಕಡೆಗೆ ಹಂಬಲಿಸಿದೆ ಮನ ಕಣದ ಹಾಯ್ ಹಾಯ್, ಹೇಗಿದ್ದೀರಾ? ಲೈಕ್ ಕೊಡಿ ಆಯಿತಾ? ಟೀ ಆಯಿತಾ ನಿಮ್ಮದು? ಅದೆಂತ ಹೆಸರು ಗೊತ್ತಾಗಿಲ್ಲ, ಹೆಸರು ಹೇಳಿ ಆಯಿತಾ? ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಲತಾ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ ಲತಾ ಅವರೇ? ಟೀ ಆಯಿತಾ ನಿಮ್ಮದು? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ? ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಯಾವ ಊರಿಂದ ಲೈವ್ ನೋಡ್ತಿದ್ದೀರಾ? ಕಮೆಂಟ್ ಹಾಕಿ ಫ್ರೆಂಡ್ಸ್. ಕುಮಾರ್ ಅವರೇ ಹಾಯ್, ಹೇಗಿದ್ದೀರಾ? ಕುಮಾರ್ ಅವರೇ, ಟೀ ಆಯಿತಾ? ಲೈಕ್ ಕೊಟ್ಟದಕ್ಕೆ ಥ್ಯಾಂಕ್ ಯು. ಚಾನಲ್ ಸಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ ಆಯಿತಾ? ರಾಜ್ಯಲಕ್ಷ್ಮಿ ಅವರೇ ಹಾಯ್, ಹೇಗಿದ್ದೀರಾ? ಟೀ ಆಯಿತಾ ನಿಮ್ಮದು? ಹಾಗೆ ಲೈಕ್ ಕೊಡಿ ಆಯಿತಾ? ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಟೀ ಆಯಿತಾ ನಿಮ್ಮದು? ಯಾವ ಊರಿಂದ ಲೈವ್ ನೋಡ್ತಿದ್ದೀರಾ?
ಚಾನಲ್ ಸಬ್ ಮಾಡ್ಕೊಳ್ಳಿ ಅಂದರೆ ಸಬ್ ಮಾಡ್ಕೊಳ್ಳಿ. ಕಮೆಂಟ್ ಹಾಕಿ ಫ್ರೆಂಡ್ಸ್. ನಂಜು ಎಡಿಟ್ಸ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯಿತಾ ನಿಮ್ಮದು? ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ? ಚಾನಲ್ ಇದ್ದರೆ ಹೇಳಿ. ಹೇಗಿದ್ದೀರಾ? ನಾನು ಸೂಪರ್. ಹೌದಾ, ನಾನು ಕೂಡ ಸೂಪರ್ ಇದ್ದೇನೆ. ಟೀ ಇಲ್ಲ ನಿಮ್ಮದು? ನಂದು ಕೂಡ ಆಗಿಲ್ಲ. ಮಳೆ ಇದೆಯಾ ನಿಮ್ಮ ಕಡೆ? ಚಾನಲ್ ಇದ್ದವರು ಹೇಳಿ ಆಯಿತಾ? ಚಾನಲ್ ಇದೆ, ಹೌದಾ? ಒಂದು ನಿಮಿಷ. ಬ್ಲೂ ಕೊಟ್ಟಿದ್ದೇನೆ ನೋಡಿ. ಮಳೆ ಇಲ್ಲ, ಹೌದಾ? ಯಾವ ಊರು ನಿಮ್ಮದು? ನಂಜು ಎಡಿಟ್ಸ್. ಥ್ಯಾಂಕ್ ಯು, ಒಂದು ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು. ಹರಿಹರ, ಹೌದಾ? ನೀವು ಲೈವ್ ಮಾಡ್ತೀರಾ? ನಂದು ಕಾರ್ಕಳ. ನಿಮ್ಮದು ಲೈವ್ ಇದ್ದರೆ ಹೇಳಿ, ಎಷ್ಟೊತ್ತಿಗೆ ಲೈವ್ ಮಾಡ್ತೀರಾ? ಲೈವ್ ಮಾಡೋಲ್ಲ, ಹೌದಾ? ವೀಡಿಯೋಸ್ ಎಲ್ಲ ಹಾಕ್ತಿರಲ್ಲ, ಮತ್ತು ನನ್ನ ವೀಡಿಯೋಗೊಂದು ಕಮೆಂಟ್ ಹಾಕಿರಿ, ರಿಟರ್ನ್ ಮಾಡ್ತೇನೆ ಆಯಿತಾ? ವಿಡಿಯೋ ಹಾಕ್ತೀನಿ, ಹೌದಾ? ಓಕೆ. ಓಕೆ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಮತ್ತು ವಿಶೇಷ ಹೇಳಿ ನಂಜು ಅವರೇ. ಲೈಕ್ ಬೇಕಾ? ಕೊಟ್ಟರೆ ಒಳ್ಳೆಯದಿತ್ತು, ಮತ್ತು ನಿಮ್ಮ ಇಷ್ಟ. ಒತ್ತಾಯ ಏನಿಲ್ಲ, ನಿಮ್ಮ ಇಷ್ಟ ಆಯಿತಾ? ಮತ್ತೆ ಹೇಳಿ ವಿಶೇಷ. ಯಾಕೆ ಲೈಕ್ ಮಾಡ್ತಾರೆ ಹೇಳಿ, ಲೈಕ್ ಮಾಡ್ತೀನಿ, ಹೌದಾ? ಹೌದಂತ ಹೇಳ್ತಿದ್ದಾರೆ. ಯಾನ್ ಬತ್ತೆ ಪನೊಂದುಲ್ಲೆರ್ ಶಾಂತಕ್ಕ, ಬಲೆ ಬಲೆ ಶಾಂತಕ್ಕ, ದೂರಪೋದಿತ್ತಾರೆ ಆಂಡೆ ಅಡಿಗೆ ಅಂಡ ಬಯ್ಯದ. ನನಗೆ ಗೊತ್ತಿಲ್ಲ ರೀ, ಅದಕ್ಕೆ ಹೇಳಿ. ಯಾಕೆ ಲೈಕ್ ಮಾಡ್ತಾರೆ ಎಲ್ಲರೂ ಲೈಕ್ ಮಾಡ್ತಾರೆ, ಯಾಕೆಂತ ಅವ್ರ ಹತ್ರ ಕೇಳಬೇಕು ಅಲ್ವಾ? ಅದೇ ಶಾಂತಕ್ಕ ಇಜ್ಜಿ ನನ ಓಡ್ಪನಂತಲ್ಲೇರು, ಜನರಲ್ಲಿ ಕೇಳಬೇಕು ಕ್ವಶನ್.
ಬೇಲೆ ఆడి ఆడి శాంతక్క రైలు కడపుడుందుల్ల వాట్సప్పుడు మాత బತ್ತು పోಯರಾ మీరు ಕೃಷ್ಣಣ್ಣೆ ಬೊಕ್ಕ ಮಹೇಶಣ್ಣೆ ಬತ್ತಿತ್ತೀರು ದಾದಾಗೆ ಆರ್ಕೇನು ಲೈಕ್ ದಯ ಕೊರ್ಪೇರು ಆರು ದೂರ పోయరంತ ನೀವು ಹೇಳಿದ್ರಲ್ವಾ ಲೈಕ್ ಮಾಡಿ ಅಂತ, ಅದಕ್ಕೆ ನಿಮಗೆ ಕೇಳಿದೆ ನಾನು. ನೀವು ಹೇಳ್ರಿ ನೋಡಿ, ಇಲ್ಲಿ ಶಾಂತಕ್ಕಿದ್ದಾರೆ, ಅವ್ರು ಹೇಳ್ತಾರೆ ಅಲ್ವಾ ಶಾಂತಕ್ಕ? ನಿಮ್ಮದು ಚಾನಲ್ ನೋಡಿದೆ, ಮತ್ತೆ ಕನೆಕ್ಟ್ ಆಗ್ತೇನೆ ಆಯಿತಾ. ಇಷ್ಟ ಅಂದರೆ ಲೈವ್ ಇಷ್ಟ ಆದರೆ ಕೊಡ್ತಾರಂತ ಹೇಳ್ತಿದ್ದಾರೆ ನೋಡಿ. ಲೈವು ಯಾರಿಗಾದರೂ ಇಷ್ಟ ಆದರೆ ಲೈಕ್ ಕೊಡ್ತಾರೆ, ಓಕೆನಾ? ಇಷ್ಟ ಅಂಡ ಕೊಡ್ತೀರಾ? ಅದೇ ಲೈವ್ ಇಷ್ಟ ಆದರೆ ಇಲ್ಲ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ನೋಡಿ, ಅದಕ್ಕೆಲ್ಲ ಲೈಕ್ ಕೊಡ್ತಾರೆ, ಓಕೆನಾ? ನಂಜು ಅವರು ಇದ್ದೀರಾ? ಶಾಂತ ಸಿಸ್ಟರ್ ಹೇಳಿ ನೀವು ಅಂತ ಹೇಳ್ತಿದ್ದಾರೆ. ಇಷ್ಟ ಆದರೆ ಕೊಡ್ತಾರಂತ ಶಾಂತ ಕೇಳ್ತಿದ್ದಾರೆ. ನಮಗೆ ಲೈವ್ ಇಷ್ಟ ಆದರೆ ನೋಡಿ, ಜನರಿಗೆ ಲೈವ್ ಇಷ್ಟ ಆದರೆ ಲೈಕ್ ಕೊಡ್ತಾರೆ, ಇಲ್ಲಾಂದರೆ ಲೈಕು ಕೊಡಲ್ಲ, ಕಮೆಂಟು ಹಾಕಲ್ಲ, ಅದು ಗೊತ್ತಾ? ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ಆಯಿತಾ. ಬೇಜಾರೇನಿಲ್ಲ, ಖುಷಿ ಆಯಿತು ನೀವು ತಮಾಷೆ ಮಾಡಿದ್ದು. ಅದರಲ್ಲಿ ಬೇಜಾರು ಎಂತ ಉಂಟು? ಲೈಕ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಅಯ್ಯೋ ಶಾಂತಕ್ಕ, ನಿಮಗೂ ಕೂಡ ನನ್ನ ಲೈವ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಂಜು ಅವರೇ, ಅಲ್ವಾ? ಅದಕ್ಕೆ ನೀವು ಲೈಕ್ ಕೊಟ್ರಿ. ಎಲ್ಲಿ ಹೋದ್ರಿ? ಮಾತಾಡಿ. ಎಂತ ನೀವು? ಎಂತ ನಿಮ್ಮ ಲೈವ್ ಇಷ್ಟ ಆಗಿಲ್ಲ ನಂಗೆ? ಹೇಗೆ? ಎಂತಾಯ್ತು? ಎಂತ ತಿರುಗುದು? ತಿರುಗ್ತದಾ? ನೆಟ್ಟಿ ಶೂರಿ ಯಾರ್ದು? ನಮ್ದ? ಕರೆಕ್ಟ್ ಇದೆ ಅಲ್ಲ? ಯಾರ್ದು ನೆಟ್ಟು ಪ್ರಾಬ್ಲಮ್ಮು? ನಿಮ್ದ ನಂದ? ನಂದು ಕರೆಕ್ಟ್ ಉಂಟು, ನಿಮ್ದೇನು ಇರಬೇಕು ಅಲ್ವಾ ಶಾಂತಕ್ಕ? ಕೇಳ್ತಾ ಉಂಟಲ್ಲ, ಇದ್ದೀರಾ? ನೀವೊಂದು ಟವರ್ ಹಾಕಿ ಆಯಿತಾ ನಂಜೋರಿ. ಮುದ್ದಾಡೆಂದಿದೆ ಮಲ್ಲಿಗೆ ಹೂವು, ಮನಸ್ಸಿ ಎಂದೆಂದಿ ಎಂತ ಸಂಪಿಗೆ ಹೂವು, ಮಲ್ಲಿಗೆಯ ಮೊದಲು ಸಂಪಿಗೆ. ಅದೆಂತ ಹಾಡ? ಸೂರ್ಯ ಅವರೇ, ಅದು ಹಾಡು ಗೊತ್ತಿಲ್ಲ ನನಗೆ. ಹಾಡ ಅಲ್ಲ, ಹೀಗೇನೆ ಹೇಳಿದ್ದ? ಏನು ಗೊತ್ತಾ, ಲೈವ್ ಇಷ್ಟ ಆಗಿಲ್ಲ ರೀ, ನಿಮ್ಮ ವಾಯ್ಸ್ ಇಷ್ಟ ಆಯಿತು. ಹೌದಾ? ಓಕೆ ಓಕೆ, ಥ್ಯಾಂಕ್ ಯು ವಾಯ್ಸ್ ಇಷ್ಟ ಆದದ್ದಕ್ಕೆ. ಹಾಕಿಸೋಣ ರೀ ಅಂತ ಹೇಳ್ತಿದ್ದಾರೆ ನಂಜು ಅವರು. ದೊಡ್ಡ ಟವರೇ ಹಾಕಿಸಿ ಆಯಿತಾ. ಯಾವಾಗಲೂ ನೆಟ್ ಹೋಗಬಾರ್ದು, ನೆಟ್ವರ್ಕ್ ಸಮಸ್ಯೆ ಇಲ್ಲ ಅಂತ ಹೇಳಬೇಕು ಇನ್ನೊಮ್ಮೆ ಲೈವ್ಗೆ ಬರುವಾಗ. ಸೂರ್ಯ ಅವರೇ ಹೇಗಿದ್ದ? ಎಂತ ನಗೋದು ಸೂರ್ಯ ಅವರೇ? ಅದೆಂತ ಹಾಡ ಅಲ್ಲ, ಒಂದು ಮಾತನ್ನು ಹೇಳಿದ್ರ? ನಂಜು ಅವ್ರು ನಗ್ತಾ ಇದ್ದಾರೆ.
ನಾವು ನಗ್ತಾ ಇರಬೇಕು, ಇನ್ನೊಬ್ಬರನ್ನು ನಗಿಸ್ತಾ ಇರಬೇಕು ಅಲ್ವಾ? ಸೂರ್ಯ ಅವರೇ, ಏನು ತಿಂದ್ರಿ? ಮತ್ತೆ ಎಂತ ಸಮಾಚಾರ? ಸಮಾಚಾರ ಎಲ್ಲ ನೀವೇ ಹೇಳಬೇಕು. ನಿಮ್ಮೂರ ಕಡೆ ಹೇಗಿದೆ? ನಿಮ್ದು ಯಾವುದು? ಹುಣಸೂರು ಅಲ್ಲ? ಹುಣಸೂರು ಕಡೆ ವಾತಾವರಣ ಎಲ್ಲ ಹೇಗಿದೆ? ಶಾಂತಕ್ಕ, ಅಯ್ಯೋ ದೇವ. ಎಲ್ಲರೂ ನಗ್ಬೇಕ್ರಿ ಯಾವಾಗಲೂ. ಹೌದು. ಎಲ್ಲರೂ ನಗಬೇಕು. ಹಾಗೆ ನಮ್ಮ ಜೊತೆ ನಾವು ಕೂಡ ಅವ್ರ ಜೊತೆ ನಗಬೇಕು, ಖುಷಿ ಖುಷಿಯಾಗಿರಬೇಕು. ಟೆನ್ಷನ್ ಎಲ್ಲ ಇದ್ದದ್ದೇ. ಒಂದು ಲೈವ್ಗೆ ಬಂದು ಸ್ವಲ್ಪ ಮಾತಾಡೋದಲ್ಲ, ಹಾಗಾದ್ರೂ ನಾವು ಖುಷಿಯಿಂದ ಇರ್ಬೋದಲ್ಲ. ಸೂರ್ಯ ಅವರೇ ಇದ್ದೀರಾ? ಎಲ್ಲಿ ಹೋದ್ರಿ? ಒಂದು ಕಮೆಂಟ್ ಹಾಕಿ, ಎಲ್ಲಿ ಓಡಿದ್ರಿ? ಅಯ್ಯಯ್ಯೋ ಹರಿಹರ ರೀ, ನಂದು ಅಷ್ಟು ಬೇಗ ಅದೇ. ಸಾರಿ ಸಾರಿ, ಹುಣಸೂರು ಅಂತ ಹೇಳಿದ್ರಲ್ಲ. ಹರಿಹರ, ಓಕೆ. ಅಲ್ಲಿ ಒಂದು ಬರ್ದಿಡ್ಬೇಕು ಸೈಡಲ್ಲಿ, ಹರಿಹರ ಅಂತ. ನಿಮ್ದು ಹೆಸರು ಉಂಟಲ್ಲ, ಅದರ ಎದುರುಗಡೆ ಒಂದು ಹಾಕಿ, ನಿಮ್ಮ ಊರ ಹೆಸರು ಹಾಕಿ, ಆಯಿತಾ? ಗೊತ್ತಾಗುತ್ತೆ. ಇನ್ನೊಂದ್ಸರಿ ಲೈವ್ಗೆ ಬರುವಾಗ ಗೊತ್ತಾಗಬೇಕಲ್ಲ. ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಹೌದು, ನನ್ನ ಲೈವ್ ಇಷ್ಟ ಆದರೆ ಲೈಕ್ ಕೊಡಿ, ನನ್ನ ಮಾತು ಕೇಳೋಕ್ಕೆ ಇಷ್ಟ ಆದರೆ ಲೈಕ್ ಕೊಡಿ. ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಇನ್ನೊಮ್ಮೆ ನನ್ನ ಲೈವ್ ನೋಡಬೇಕಾದ್ರೆ ನೀವು ಚಾನಲನ್ನು ಸಬ್ ಮಾಡಿಕೊಳ್ಳಿ. ಇವತ್ತು ಲೈವ್ ಬಂದಿದ್ದೀನಿ, ಇನ್ನೊಂದು ಸರಿ ಬಂದರೆ ಮತ್ತೆ ಯಾವ ಊರು ಅಂತೀರ ನೀವು ಅಲ್ವಾ? ಅಂದರೆ ನೀವು ಯಾವಾಗಲೂ ಬರಬೇಕು, ಆಗ ಕೇಳಲ್ಲ ನಾನು. ಯಾವಾಗಲಾದ್ರೂ ಒಮ್ಮೆ ಬಂದರೆ ನಾನು ಕೇಳಲೇಬೇಕಾಗ್ತದೆ ಅಲ್ವಾ? ಶಾಂತಕ ನಗ್ತಿದ್ದಾರೆ, ನಂಚೋರು ನಗ್ತಿದ್ದಾರೆ. ನೆನಪಿರಲ್ಲ. ಓಕೆ, ಹೌದು. ಎಷ್ಟೋ ಜನ ಬರ್ತಾರೆ, ಹಾಗಾಗಿ ಎಲ್ಲರ ಊರನ್ನು ನೆನಪಿಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಕೆಲವ್ರದ್ದು ನೆನಪಿರುತ್ತೆ, ಅಂದರೆ ಜಾಸ್ತಿ ಟೈಮ್ ಬರ್ತಾರಲ್ಲ, ಲೈವ್ ಮಿಸ್ ಮಾಡದೆ ಬರುವವ್ರದ್ದು ಊರ ಹೆಸರು ನೆನಪಿರುತ್ತೆ. ಎಲ್ಲರೂ ಬರ್ತಾರೆ, ಹೌದು. ಹಾಗೆ ನೆನಪು ಇರುತ್ತೆ, ಹೇಳಿ ಅಂತ ಹೇಳ್ತಿದ್ದಾರೆ. ನೀವು ದಿನಾಲು ಬನ್ನಿ, ಆಗ ನಾನು ನೆನಪಿಟ್ಕೊಳ್ತೇನೆ. ನಾನು ಇವತ್ತಿಂದ ಬಾಯಿಪಾಠ ಮಾಡ್ತೇನೆ, ಆಯಿತಾ? ಹರಿಹರ ಹರಿ ದೇವರ ಹೆಸರನ್ನು ಜಪ ಮಾಡಿದ ಹಾಗೆ ಕೂಡ ಆಗ್ತದೆ, ನಿಮ್ಮ ಊರಿನ ಹೆಸರನ್ನು ಕೂಡ ನೆನಪಿಟ್ಕೊಂಡ ಹಾಗೆ ಆಗ್ತದೆ. ನೆನಪು ಇಟ್ಕೋಬೇಕು ರೀ, ಇಲ್ಲ ಅಂದರೆ ನಾನು ಬರೋಲ್ಲ ರೀ. ಹೌದಾ ರೀ? ಆಯ್ತು, ಇವತ್ತಿಂದ ಜಪ ಮಾಡುವ, ಆಯಿತಾ? ನಿಮ್ಮ ಊರ ಹೆಸರನ್ನು ಜಪ ಮಾಡುವ, ಅದು ದೇವರ ಜಪನೂ ಆಗುತ್ತೆ, ಊರ ಹೆಸರು ಎರಡು ಕೂಡ ಆಗುತ್ತೆ. ಬನ್ನಿ ಗೈಸ್, ಕಮೆಂಟ್ ಹಾಕಿ, ನೀವು ಕೂಡ ನಮ್ಮ ಜೊತೆ ಮಾತಾಡಿ. ಇಲ್ಲಿ ನೋಡಿ, ಅವರಿದ್ದಾರೆ, ಶಾಂತಕ್ಕಿದ್ದಾರೆ, ಹಾಗೆ ನನ್ನ ಜೊತೆ ಕೂಡ ಮಾತಾಡಿ. ಹರ 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 ಅನ್ನಿ. ಓಕೆ ಓಕೆ, ಹಾಗೇನೆ ಹೇಳ್ತೇನೆ, ಆಯಿತಾ? ರಾತ್ರಿ ಮಲ್ಕೊಂಡು ಹರ ಹರ ಅಂದ್ರೆ ಆಯ್ತು. ದೇವರು ಕೆಳಗಿಳಿದು ಬರದಿದ್ರೆ ಸಾಕಾಯ್ತು, ನೀನೆಂತ ನನ್ನನ್ನು ಕರ್ದಿ ಅಂತ.
ನಗ್ತಿದ್ದಾರೆ ನಂಜು ಅವರು. ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಮತ್ತೆ ಹೇಳಿ ವಿಶೇಷ. ಹೋಮ್ ವಿತ್ ಲೈಫು, ಹೋಮ್ ವಿತ್ ವರ್ಕ್ ಲೈಫ್ ಅವರೇ, ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯಿತಾ ನಿಮ್ಮದು? ನೀವು ಎಲ್ಲಿಗೆ ಹೋಗಿದ್ರಿ? ಆವತ್ತೊಮ್ಮೆ ಬಂದಾಗಿತ್ತು ನೀವು. ಏ ಹಾಯ್, ನೀವೇನಾ? ಥ್ಯಾಂಕ್ ಯು. ಸಿಸ್ ಕಾಫಿ. ಸಾರಿ, ನಂಜು ಅವರಿಗೆ ಹಾಯ್ ಹೇಳ್ತಿದ್ದಾರೆ ನೋಡಿ. ಬೇಜಾರು ಬೇಡ್ರಿ, ಸುಮ್ಮನೆ ನಾನು ಕೂಡ ತಮಾಷೆಗೇನೆ ಹೇಳಿದ್ದು, ಬೇಜಾರು ಏನಿಲ್ಲ ನಂಜು ಅವರೇ, ಅದರಲ್ಲಿ ಬೇಜಾರು ಎಂತ ಉಂಟು? ಸಿಸ್ ಪಿನ್ ಮಾಡಿ. ಓಕೆ, ಒಂದು ನಿಮಿಷ. ಪಿನ್ ಐಡಿಗೆ ಕನೆಕ್ಟ್ ಆಗಿ. ಮತ್ತು ನೀವು ಏನು ಕೆಲಸ ಮಾಡ್ತೀರಾ? ನಾನು ಇಲ್ಲೇ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೇನೆ, ಈಗ ಫ್ರೀ ಇದೆ ಅಲ್ಲ. ಕಾಫಿ ಆಯಿತಾ ನಂಜು ಅಂತ ಹೇಳ್ತಿದ್ದಾರೆ ನೋಡಿ. ನಂಜು ಅವರೇ, ನಿಮ್ಮ ಹತ್ರ ಕಾಫಿ ಆಯ್ತಾ ಅಂತ ಕೇಳ್ತಿದ್ದಾರೆ. ಅವಲಕ್ಕಿ ಹೊಟ್ಟೆ ತುಂಬ ತಿಂದು ಬಿಟ್ಟೆ. ಹೌದಾ ರಘುನಾಥ್ ಸನಿಲ್ ಅವರೇ, ಎಷ್ಟು ತಿಂದ್ರಿ ನೀವು? ಸಿಸ್ಸು ಅನ್ಸಬೇಕು. ಹೌದಾ, ಇಲ್ಲಿ ಯಾರಿದ್ದೀರಾ? ನಂಜು ಅವರು ಕನೆಕ್ಟ್ ಆಗಿದ್ದಾರಲ್ಲ. ಶಾಂತಕ್ಕೆ ಇದ್ದೀರಾ? ಇಲ್ಲಿ ನೋಡಿ, ಪಿನ್ ಐಡಿಗೆ ಒಂದು ಕನೆಕ್ಟ್ ಆಗಿ, ಆಯಿತಾ? ಯಾರಿದ್ದೀರಾ ಪಿನ್ ಐಡಿಗೆ ಕನೆಕ್ಟ್ ಆಗಿ? ಹೌದಾ, ಓಕೆ ರೀ ಅಂತ ಹೇಳ್ತಿದ್ದಾರೆ ನಂಜು ಅವರು. ಥ್ಯಾಂಕ್ ಯು. ರಘು ಹಾಯ್ ಅಂತ ಹೇಳ್ತಿದ್ದಾರೆ. ಹೋಮ್ ವಿತ್ ವರ್ಕ್ ಲೈಫ್ ಅವರು. ನಿಮ್ಮದು ಹೆಸರೆಂತ? ನನಗೆ ಮರ್ತೋಗಿದೆ, ಆಯಿತಾ? ನೀವು ಯಾವಾಗ ಬಂದದ್ದು? ರಘು ಪ್ಲೀಸ್ ಸಬ್ ಮಾಡಿ, ಅವರಿಗೆ ನಾನು ಬ್ಲೂ ಕೊಟ್ಟಿಲ್ಲ. ಹೋಮ್ ವಿತ್ ವರ್ಕ್ ಲೈಫು ಹಾಯ್, ಕಾಫಿ ಇಲ್ಲ, ನಿಮ್ದಾಯ್ತಾ ಅಂತ ಕೇಳ್ತಿದ್ದಾರೆ. ರಘು ಸರ್ ಅವರೇ, ಅವರಿಗೆ ಒಂದು ಕನೆಕ್ಟ್ ಆಗಿ, ಆಯಿತಾ? ನಿಮಗೆ ಬ್ಲೂ ಕೊಡೋಣ, ಕನೆಕ್ಟ್ ಆಗಿ ಇದ್ದೀರಾ? ಹಾಯ್ ಅಕ್ಕ, ಗುಡ್ ಈವ್ನಿಂಗ್. ಎಂಚೊಲ್ಲಾರ ಅಂತ ಜಾಯ್ಸನ್ ಬಂದರು. ಹಾಯ್ ಜಾಯ್ಸನ್. ಎಂಚೊಲ್ಲಾರ ಯಾನ್ ಸೌಖ್ಯ ಈರೆಂಚರ್ ಎಂಚೊಲ್ಲಾರ ಚಾ ಪರಿಯಾರ. ಅಯ್ಯೋ ಇವರು ಎಲ್ಲರನ್ನೂ ಅರಿತಾರೆ ಅಪ್ಪ, ಅಂದರೆ ಅವರು ಅಪರೂಪಕ್ಕೆ ಬರ್ತಾರೆ ನಂಜು ಅವ್ರಿ. ಚಾ ಪರಿಹಾರಕ್ಕೆ ಏನಂದ್ರೆ ಇಜ್ಜಿ ಚಾ ಹತ್ತಜ್ಜಿ ಇರ್ನಾಡ. ಅವರು ಕೂಡ ಇವತ್ತೇ ಬಂದದ್ದಂತ, ಆವತ್ತು ಹೋದವರು ಇವತ್ತು ಬಂದರು ಅಲ್ವಾ? ಹೋಮ್ ಇದ್ದವ್ರೆ. ರಘು ಇದ್ದೀರಾ? ಜಾಯ್ಸನ್, ಇಲ್ಲಿ ಪಿನ್ ಐಡಿಗೆ ಒಂದು ಕನೆಕ್ಟ್ ಆಗಿ. ಜಾಯ್ಸನ್ ಅವರೇ, ಪಿನ್ ಐಡಿಗೆ ಕನೆಕ್ಟ್ ಆಗಿ, ಆಯಿತಾ? ಯಾನ್ ಸೌಖ್ಯಕ್ಕ ಚಾಪರಿಯ ಅಂದ. ಹೌದಾ ಅಂತೆ? ಹೌದು ನಂಜು ಅವರೇ, ವರ್ಷಕ್ಕೊಮ್ಮೆ ಬರ್ತಾರೆ, ಹಾಗಾಗಿ ಮರ್ತೋಗಿದೆ. ಓಕೆ, ಡನ್. ನೋಡಿ ಪಿನ್ ಐಡಿ ಅವರೇ, ನಿಮಗೆ ಕನೆಕ್ಟ್ ಆಗ್ತಾರೆ, ನೀವು ರಿಟರ್ನ್ ಮಾಡಿ, ಆಯಿತಾ? ನಿಮ್ಮದು ಸಪೋರ್ಟ್ ಇದೆಯಲ್ವಾ ಜಾಯ್ಸನ್? ಜಾಯ್ಸನ್ ಅವ್ರು ನಗ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಕಮೆಂಟ್ ಆಗಿ. ಯಾರು ಲೈಕ್ ವಾಪಸ್ ತಗೊಂಡ್ರು, ಅವರಿಗೆ ಲೈವ್ ಇಷ್ಟ ಆಗಲಿಲ್ಲ ಅಂತ ಅರ್ಥ. ಏನು ಗೊತ್ತಾ, ನಾನು ಮರೆಯೋಲ್ಲ. ಹೌದಾ, ನೋಡುವ ನಾನು. ನೀವು ಲೈವ್ ಮಾಡಲ್ಲಲ್ಲ, ಮತ್ತೆ ಹೇಗೆ ಮರೆಯೋದು? ಬರ್ಸ ಜೋರುಂಡಕ್ಕ ಇಜ್ಜಿ, ಬರ್ಸ ಇಜ್ಜಿ ಕಾಂಡೆಲ್ಲ ಇಜ್ಜಿ ಕೋಡೆತ್ತ ನೀನು ಇಜ್ಜಿ. ಎಸ್ ಅಂತ ಹೇಳ್ತಿದ್ದಾರೆ ಜಾಯ್ಸನ್ ಅವರು. ಲೈವ್ ಇಷ್ಟ ಆದರೆ ಲೈಕ್ ಕೊಡ್ತಾರೆ, ಇಲ್ಲಾಂದರೆ ಲೈಕ್ ಕೊಡಲ್ಲ. ಏನು ಗೊತ್ತಾ, ಒಂದು ಹೇಳ್ತೀನಿ, ಹೇಳ್ತೀರಾ? ಹೇಳಿ ನಂಜು ಅವರೇ, ಏನು ಹೇಳಬೇಕು? ನನಗೆ ಗೊತ್ತಿದ್ರೆ ಹೇಳ್ತೇನೆ, ಇಲ್ಲಾಂದರೆ ಹೇಳಲ್ಲ, ಆಯಿತಾ?
ಓ ಅಂದೆ ಅಕ್ಕ, ಅಂದಿ. ನೆನಪು ಇದೆನಾ ನೋಡೋಣ ಅಂತ ನಂಚು ಅವರು. ಹೌದಾ, ನೀವೆಂತ ಕೇಳ್ತೀರಾ, ಹೆದರಿಕೆ ಆಗುತ್ತೆ ಮಾರೆ. ಹೇಳಲ್ಲ. ಹೇಳಿ ಹೇಳಿ, ಎಂಥ ವಿಷಯ ಹೇಳಿ, ನಾನು ಕೂಡ ಕೇಳ್ತೀನಿ ಆಯಿತಾ. ಬೊಕ್ಕ ವಿಶೇಷ ಅಕ್ಕ ಪನೋಡಿ ವಿಶೇಷ ದಾಲೆಜ್ ಈರ್ನ ದಾಲೆತ್ತಂಡ ವಿಶೇಷ ಪಲ್ಲೆ. ಪೊನ್ನಮ್ಮ ಅವರೇ, ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯ್ತಾ ನಿಮ್ಮದು? ಹಾಗೆ ಲೈವ್ಗೊಂದು ಲೈಕ್ ಕೊಡಿ, ಲೈವ್ ಇಷ್ಟ ಆದರೆ ಲೈಕ್ ಕೊಡಿ. ಭಯ ಬೇಡರಿ ಅಂತ ಹೇಳ್ತಿದ್ದಾರೆ. ಹೌದಾ, ಹಾಗಾದರೆ ಹೇಳಿ ಹೇಳಿ ಎಂಥ ವಿಷಯ ಅಂತ. ಗೊತ್ತಿದ್ರೆ ಹೇಳ್ತೇನೆ. ನನಗೆ ಸುಲಭವಾಗಿ ಉದ್ದಿನ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ದೋಸೆ ಮಾಡಲು ಆಗುತ್ತದಾ ಅಂತ ಹೇಳಬೇಕು. ದಯಮಲ್ತು ಪಂದೆ. ಹಾಂ, ಉದ್ದಿನ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮಾಡ್ತಾರಲ್ಲ, ಉದ್ದಿನ ದೋಸೆ ಮಾಡ್ತಾರಲ್ಲ, ಸಿಗುತ್ತೆ. ವಂಡರ್ಫುಲ್ ಅಂತ ಹೇಳ್ತಿದ್ದಾರೆ ಜಾಯ್ಸನ್ ಅವರು. ರಘು ಇರು, ಪಿನ್ ಐ ಡಿ ಕನೆಕ್ಟ್ ಆದವೆ. ಎಲ್ಲಿ ಹೋದ್ರಿ, ಯಾರಿದ್ದೀರಾ? ನೀವು 8 ತಿಂಗಳ ಹಿಂದೆ ಒಂದು ಲೈವ್ಗೆ ಬರ್ತಿದ್ರಿ ಗೊತ್ತಾ? 8 ತಿಂಗಳ ಹಿಂದೆ ಯಾರ ಲೈವ್ಗೆ ಹೋಗಿದ್ದೆ? ಲೈವಾ? ಹೌದಾ ನಂಜು ಅವರೇ, ನಾನು ಜಾಸ್ತಿ ಇರೋದು ಮಹೇಶ್ ಅಣ್ಣನ ಲೈವಲ್ಲಿ. ಬೇರೆ ಲೈವು ಛಾಯಾ ಅವರ ಲೈವಲ್ಲಿದ್ದೆ. ಮತ್ತು ಯಾರ ಲೈವ್ ಹಿಂದೆ ಕೆಲವು ಲೈವ್ಗೆ ಹೋಗ್ತಿದ್ದೆ. ಸೂಪರ್ ಸೂಪರ್, ಥ್ಯಾಂಕ್ ಯು. ಸುಂದರ ನೇರ ಪ್ರಸಾರ ಅಂತ ಜಾಯ್ಸನ್ ಅವರು. ಮಲ್ಲಪ್ಪ ಅವರೇ, ಹಾಯ್, ಹೇಗಿದ್ದೀರಾ? ಟೀ ಆಯಿತಾ ನಿಮ್ಮದು? ಹಾಗೆ ಲೈವ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆಯಿತಾ. ಅನಿತಾ ಅನಿ ಗೊತ್ತಾ? ಅನಿತಾ, ಅನಿತಾ ಅವರು ಗೊತ್ತಾಯ್ತು. ಅವ್ರ ಲೈವ್ಗೆ ಹೋಗ್ತಿದ್ದೆ ಹಿಂದೆ. ಅಲ್ಲಿ ಮಾತನಾಡಿಸ್ತಿದ್ನ ನಿಮ್ಮನ್ನು? ನಂಗೆ ನೆನಪಿಲ್ಲ. ಶರು ಅನಿಯ ವಂಡರ್ಫುಲ್. ಶರು ಅನಿ, ಅನಿತಾ ಅಂತ ಉಂಟಲ್ಲ ಚಾನಲ್, ಅದೇ ಅಲ್ವಾ ಮಂಜು ಅವರೇ? ಮಾಲಿಂಗಪ್ಪ JS ಅವರೇ, ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯಿತಾ ನಿಮ್ಮದು? ಹಾಗೆ ಲೈವ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಚಾನಲ್ ಸಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ಎಲ್ಲಿ ಹೋದ್ರಿ ನಂಜು ಅವರೇ? ಜಾಯ್ಸನ್ ಉಲ್ಲಾರೆ. ಇನ್ನೊಂದು ಶರುವಾನಿ ಅದು ಯಾರು? ಈಗ ಕೂಡ ಲೈವ್ ಮಾಡ್ತಾರ ಅವರು? ಶರುವಾನಿ ಯಾರಪ್ಪ ದೇವರೇ? ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯಿತಾ? ಯಾರೆಲ್ಲ ಕನೆಕ್ಟ್ ಆಗಿ ಅವರು ಪಿನ್ ಐಡಿಗೆ ಕನೆಕ್ಟ್ ಆಗಿ. ಕೃಷ್ಣಣ್ಣ, ಓ ಯಾನ್ ಇದ್ದೇನೆ. ಹೀರೋ ಹೋಲಿತ್ತಾರ ಮಾರೆ ಅಂದೇ. ಕೃಷ್ಣಣ್ಣ ಪಿನ್ ಐಡಿಗೆ ಒಂಜಿ ಕನೆಕ್ಟ್ ಆಲೆ ಅಂಚನೆ ಮೂಲಲೆ ನಂಜು ಇರತ್ತೆ. ಯಾರನ್ನ ಚಾನಲ್ಗಳ ಕನೆಕ್ಟ್ ಆಲವೆ. ಅನಿತಾ ಅನಿ ಗೊತ್ತಾ ನಿಮಗೆ? ಓಕೆ, ಅಲ್ಲಿ ನೀವು ಬರ್ತಿದ್ರಿ, ನಾನು ನೋಡಿದ್ದೇನೆ, ಮಾತಾಡಿಲ್ಲ ಅಷ್ಟೇ. ಹೌದಾ, ಆಗ ನನ್ನ ಪರಿಚಯ ಇರಲಿಲ್ಲಲ್ಲ, ಈಗ ಪರಿಚಯ ಆಯ್ತಲ್ಲ ಅಲ್ವಾ? ಕೃಷ್ಣಣ್ಣ ಕೇಳಿತಾ?
ಕಿವಿ ಕೊಟ್ಟು ಕೇಳಿ. ಪಿನ್ ಐಡಿಗೆ ಮತ್ತೆ ಅಲ್ಲಿ ನಂಜು ಎಡಿಟ್ಸ್ ಅವರ ಚಾನಲ್ಗೆ ಕನೆಕ್ಟ್ ಆಗಿ. ಯಾರಿಗೆ ಕೃಷ್ಣಣ್ಣ ಮಂಡೆ ಕೊಡ್ತೇನೆ ನೋಡಿ ನಾನು 8 ತಿಂಗಳ ಹಿಂದಿದ್ದ ನೆನಪಿಟ್ಟು. ಅಯ್ಯೋ ದೇವ, ಹೌದಲ್ಲ, ನನಗೇನು ಮರ್ತೋಗಿದೆ ಮಾರೆ. ವಂಡರ್ಫುಲ್, ಥ್ಯಾಂಕ್ ಯು ಜಾಯ್ಸನ್. ಕನೆಕ್ಟ್ ಆಗಿ ಒಬ್ರಿಗೊಬ್ರು. ಪಿನ್ ಐ ಡಿ ಅವರು ಎಲ್ಲಿ ಹೋದ್ರು? ಇದ್ದೀರಾ ಹೋಮ್ ಇದ್ದವರೇ? ಪಿನ್ ಐ ಡಿ ಆಲ್ರೆಡಿ ಕನೆಕ್ಟ್, ಹೌದಾ? ಹಾಗೆ ಅವರಿಗೆ ಮೇಲೊಬ್ರು ಇದ್ದಾರೆ ನೋಡಿ, ನಗ್ತಿದ್ದಾರೆ, ಅವರಿಗೆ ಕನೆಕ್ಟ್ ಆಗಿ ಅವ್ರು ರಿಟರ್ನ್ ಮಾಡ್ತಾರೆ. ರಿಟರ್ನ್ ಮಾಡಿ ಆಯಿತಾ ನಂಜು ಅವರೇ. ಇಲ್ಲಿ ಮೂರ್ತಿ ಅಂತ ಇದ್ದಾರಲ್ಲ, ಅವ್ರು ನಿಮ್ಮ ಚಾನಲ್ಗೆ ನೀವು ಕೂಡ ರಿಟರ್ನ್ ಮಾಡಿ. ಇರ ಮಂಡೆ ನಂಗೆ ಗುದ್ದು ಎತ್ತದೆ. ಜಾಯ್ಸನ್ ಜಾಯ್ಸನ್ ಓಲ್ಪೋಯರ್. ಮೊದಲು ನಾನು ಎಲ್ರಿಗೂ ಸಪೋರ್ಟ್ ಮಾಡ್ತಿದ್ದೆ, ಇವಾಗ ಸಪೋರ್ಟ್ ಮಾಡಲ್ಲ ಜಾಸ್ತಿ. ನಾನು ಯಾರ ಲೈವ್ಗೂ ಹೋಗಲ್ಲ. ಹೌದಾ, ಏನಾಯಿತು? ನಂಜು ಅವರೇ, ಇಲ್ಲಿ ಮೂರ್ತಿ ಅವರ ಚಾನಲ್ಗೆ ಕನೆಕ್ಟ್ ಆಗಿ ಆಯಿತಾ? ನಿಮ್ಮನ್ನು ಗುದ್ದು ಅಂತ ಹೇಳ್ತಿದ್ದಾರೆ ಜಾಯ್ಸನ್ ಅವರು. ಕನೆಕ್ಟ್ ಟು ರಿಟರ್ನ್ ಅಂದರೆ ನಿಮ್ಮ ಮಂಡೆ. ಹಾಯ್ ಡಿಸೋಜಣ್ಣ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಬೊಕ್ಕ ಜಾಯ್ಸನ್ ಇಲ್ಲಡ್ ಪೂರ ಎಂಚೊಲ್ಲೇರು. ಹಾಯ್ ಮೂರ್ತಿ ಬ್ರದರ್, ನಮಸ್ತೆ ಅಂತ ಹೇಳ್ತಿದ್ದಾರೆ ಜಾಯ್ಸನ್ ಅವರು. ನಂಜು ಅವರು ನಗ್ತಾ ಇದ್ದಾರೆ, ನಗಿ ಆಯ್ತಾ? ಕೃಷ್ಣಣ್ಣ ಚಾ ಪರಿಯಾರ? ಓ ಗುದ್ದಕ್ಕೆ ಓ ಗುದ್ದಕ್ಕೆ ಬೇರೆ ಬರುತ್ತಾ ನಿಮಗೆ ಅಂತ ಹೇಳ್ತಿದ್ದಾರೆ. ದಾದಾ ಟಾಯ್ಸನ್ ಪನ್ನೀರ್, ಟಾಯ್ಸನ್ ನೀರ್ನ ಅಜ್ಜಿ ರೆಡ್ ಜಾಯ್ಸನ್ ಪನ್ನೀರ್ನ ಕೆಬಿಕ್ ದಾದಾತ್ ಬಾಸಿ ಜನ ಕೆಬಿಕ್ ಅಂತ ಚಿಮಿನೆಣ್ಣ ಬುಡ್ಲೆ ಕೃಷ್ಣಣ್ಣ. ಲೈವ್ ಇಷ್ಟ ಆದರೆ ಲೈಕ್ ಕೊಡಿ ಫ್ರೆಂಡ್ಸ್ಗೆ, ಕಮೆಂಟ್ ಹಾಕಿ. ಪೂರ ಸೌಖ್ಯ ಒಲ್ಲೆರಕ್ಕ ಈರ್ನ ಇಲ್ಲಡೆ ಮಾತ ಇಂಚು ಒಲ್ಲೆರು ಎನ್ನ ಇಲ್ಲಡ್ಲ ಪೂರ ಸೌಖ್ಯ. ಬಾರಿ ಅಪ್ರೂಪಡ್ ಬರ್ತಾರೆ ಜಾಯ್ಸನ್. ಸರಿ ಪನ್ಲೆ ಮರಿ ಇರಿಗೆ ದಾದ ಫಸ್ಟ್ ಇರ್ನಗೆ ಎಣ್ಣೆ ಬಿಟ್ಲೆ ಸರಿ ಅಪ್ಪಾರು. ಅದೇ ಹಿಂಗು ಗುದ್ದುತ್ತೀರಾ ನನಗೆ? ಹೌದಾ, ಅದು ಹೇಗೆ ಅಂತ ಹೇಳೋದು? ಚಿಮಿನೆಣ್ಣೆ ಚಕ್ಕ ಅಂದೆ, ಚಿಮಿನೆಣ್ಣೆ ಜಿಡ ಒಂದು ಪೆಟ್ರೋಲ್ ಉಂಡ ತವಿನಕ್ಕೆ ಬಿಕ್ ಮೈಪಾಡು ಸರಿ ಅಪ್ಪೇರು ಅವೇ ಕೃಷ್ಣಣ್ಣ. ಸೀಮೆ ಎಣ್ಣೆ ಇಲ್ಲ ಅಂದರೆ ಪೆಟ್ರೋಲ್ ಸಿಗುತ್ತಲ್ಲ, ಅದನ್ನು ಕಿವಿಗೆ ಬಿಡಿ, ಆಗ ಸರಿ ಕೇಳುತ್ತೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅಂತ ಹೇಳ್ತಿದ್ದಾರೆ ಜಾಯ್ಸನ್ ಅವರು.
ಎಂತಾಯಿತು, ಬೈದ? ಇಲ್ಲಲ್ಲ. ಇರು, ಬಂದೆ. ಅವನು ಓಕೆ ಓಕೆ, ಹೋಗಿ ಬನ್ನಿ, ಬೇಗ ಬನ್ನಿ. ಪೂರ ಸೌಖ್ಯ ಒಳ್ಳೆರು ಮೇರೆಗೊಂತೆ ಸಾರಿ ಇಜ್ಜಿ ಕೃಷ್ಣಣ್ಣೇರನ್ ಒಕ್ಕತ್ತು ಅನ್ನು ಅవి ಬಾರಿ ಜೋರುಲ್ಲಾರು ಮಹೇಶ್ ಅಣ್ಣಲ್ಲ ಇವ್ರು ತಿಕ್ವಾರ ಅಕ್ಕ ದುಂಬು ಯಾನ್ ಎಲ್ಲಿಯ ಉಪ್ಪುನಾಗ ಚಿಮಿನ್ ಬೊಲ್ಪುಡು ಕಲ್ದಿನಿ ಅಕ್ಕ ಅಂದೆ ದುಂಬು ಪುರ ಕರೆಂಟ್ ಪುರ ಇತ್ತು ಜೊತೆ ಕೃಷ್ಣನ್ನೇ ಟಾರ್ಚ್ ಪಾಡ್ದು ಕಲ್ದಿನ್ಕೆ ಗೊತ್ತುಂಡ ಜಾಯ್ಸನ್ ಅದ ಮೇರೆ ಮೂರ್ತಿ ಉಳ್ಳೇರತೆ ಆರು ಟಾರ್ಚ್ ದೀವ ಒಂದು ಓದು ತುನ್ಕೆ ಅದೇ ಕಾಫಿ ಕುಡಿಯೋಣ ಬನ್ನಿ. ಓಕೆ, ಬರ್ತೇವೆ ಆಯ್ತಾ. ಅಕ್ಕ ಶಾಲೆ ಪೋನಾಗ ಆ ಪುರ್ತು ಬಂಗ ಎತ್ತಣತೆ ಹೌದಾಯ ಡಿಸೋಜ ಅನ್ನ ಎಲ್ಲಿ ಆಯ್ ನೀರು ಬಂದೇರು ಕೃಷ್ಣ ಜಾಯ್ಸನ್ ಅವ್ರು ನಗ್ತಾ ಇದ್ದಾರೆ. ಅರೆಗೆ ಉಂಡತ ಜಾಯ್ಸನ್ ಈ ಮೂರ್ತಿ ಉಳ್ಳೇರತಿ ಅವು ತ್ರಿಮೂರ್ತಿ ಬುಡ್ಲೆ ಅವು ತ್ರಿಮೂರ್ತಿ ಅರೆಗಿ ರಂಚನೆ ಮಾತಾಡಪ್ಪ ಕುಂಟಿ ಜೋರು ಇದ್ದಾರೆ. ನಾನು ತುಂಬ ಒಳ್ಳೆಯವಳಂತೆ ಅಲ್ವಾ ಜನರೇ, ನೀವೇ ಹೇಳಿ. ಲೈವ್ ಓನರ್ ತುಂಬ ಒಳ್ಳೆಯ ಹುಡುಗಿ ಅಂತೆ. ಎಲ್ಲಿ ಹೋದ್ರಿ? ಕಮೆಂಟ್ ಹಾಕಿ. ಮಲಗಿದ್ರ? ಎಬ್ಬೆ ಅಂತವ ಯಾರು ಹೇಳಿದ್ದ ಅದು? ಅದು ಜನಗಳ ಒಂದು ಅಭಿಪ್ರಾಯ. ಕೃಷ್ಣಣ್ಣ, ಜನಗಳು ನನಗೆ ಒಂದು ಜನಗಳು ಹೇಳಿದ್ದಾರೆ. ಕೃಷ್ಣ ಬ್ರದರ್ ಅವು ಮಾತಾ ಮರಪರ ಆವಂದಿನ ನೆನೆಪುಲ್ ಪನಂದುಲ್ಲೇರು ಜಾಯ್ಸನ ಮೋನು ಆಯ್ತಾ? ಇಲ್ಲ ನಂಜು ಅವರೇ. ವೈಟ್ ಎಷ್ಟು ಆಗಿದೆ? ಎಷ್ಟಂತ ಹೇಳಬೇಕು? ಇನ್ನು ಬೇಕು. ಯಾವಾಗ ಗೊತ್ತಾ? ಗೊತ್ತಿಲ್ಲ. ಬೇಗ ಬೇಗ ಆಗಲಿ ಅಂತ ಆಶೀರ್ವಾದ ಮಾಡಿ ಆಯ್ತಾ. ಮೂರ್ತಿ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿದ್ದಾರೆ ಜಾಯ್ಸನ್ ಅವರು. ಹೌದಾ, ಬೇಗ ಆಗಲಿ. ಓಕೆ, ಥ್ಯಾಂಕ್ ಯು ನಂಜು ಬ್ರದರ್. ನಿಮ್ಮೆಲ್ಲರ ಆಶೀರ್ವಾದದಿಂದ ಆದಷ್ಟು ಬೇಗ ಚಾನಲ್ ಮೋನೋ ಆಗಲಿ. ಅಂದು ಡಿಸೋಜಣ್ಣ ಯಾನು ಪೊಕ್ಕಡೆ ಬನ್ನಿ, ನಿಜವಾದ ಲವ್ ಮರಪರಗ ಆವಂದಿನ ದಿನಕ್ಕೂಟ ಅಂತ ಹೇಳ್ತಿದ್ದಾರೆ. ಹೌದು, ಹಳೆಯ ಕಾಲದ ನೆನಪುಗಳು ಇನ್ನೂ ಉಳಿದಿದೆ. ಎನ್ನ ಮುದ್ದು ಅಕ್ಕ ಅಂತ ಹೇಳ್ತಿದ್ದಾರೆ ಜಾಯ್ಸನ್ ಅವರು. ಥ್ಯಾಂಕ್ ಯು. ಅಂದಿಯೇ ಮೂರ್ತಿ ಬ್ರದರ್ ಅಂತ ಜಾಯ್ಸನ್. ಮತ್ತೆ ಹೇಳಿ.
ಮುದ್ದು ಹತ್ತವು ಕುಂಟಿ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಕೃಷ್ಣಣ್ಣನ ಮಂಡಿಗೆ ಒಂದು ಕೊಡಬೇಕು, ಅವರಿಗೆ ಇಂದದ್ದು ಜಾಸ್ತಿ ಆಗಿದೆ, ಈಗ ಕರಗಿಸಿದ್ದಾರೆ ಅಲ್ವಾ? ಕರಗಿಸಿ. ಫ್ಯಾಬ್ಲೆಸ್ ಅಂತ ಜಾಯ್ಸನ್ ಅವರು, ಥ್ಯಾಂಕ್ ಯು. ನಂಜು ಬ್ರದರ್ ಇದ್ದೀರಾ? ಓಕೆ ರೀ, ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು. ಥ್ಯಾಂಕ್ ಯು ಸಿಸ್ಟರು, ಒಳ್ಳೆಯದಾಗಲಿ ಎಲ್ರಿಗೂ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗುವ. ನಿಮಗೆ ಏನಾದರೂ ಬೇಜಾರಾಗಿ ಸಾರಿ ನನ್ನ ಮೆಸೇಜಿಂದ. ಓಕೆ ಸರ್, ಟೇಕ್ ಕೇರ್ ಅಂತ ಹೇಳ್ತಿದ್ದಾರೆ. ಬೇಜಾರೇನಿಲ್ಲ ನಂಜು ಅವರೇ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದೀರಾ, ಪ್ರೀತಿಯಿಂದ ಮಾತನಾಡಿದ್ದೀರಾ, ಥ್ಯಾಂಕ್ ಯು. ನಮ್ಮ ಲೈವ್ಗೆ ಬನ್ನಿ, ನಮ್ಮ ಜೊತೆ ಮಾತಾಡಿ. ಗುಳುಗುಳು ಒಂದುಂಟು ನನಗೆ. ಎಂತ ಕೃಷ್ಣ ಅಣ್ಣ ಗುಳುಗುಳು ಆಗುದು? ಗುಳುಗುಳು ಅಂತ ಅದು ತಿಂದದ್ದು ಜಾಸ್ತಿ ಆದರೆ ಹಾಗೇನೆ ಅಲ್ವಾ? ಇತ್ತೆ ಮರೆಯುವುದು ಜಾಸ್ತಿ ಒಣಸ್ ಮಲ್ಪರ. ದಾದಿ ಮೇರೆ ಪನ್ಯ. ಓಕೆ ಸಿಸ್ಟರ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು ನಂಜು ಬ್ರದರ್. ನಿಮ್ಮದು ಊರು ಅಲ್ಲ, ನೆನಪಿಟ್ಕೋಬೇಕಲ್ಲ, ಹರಿಹರ. ಕೆಲಸ ಇದೆ ಸ್ವಲ್ಪ, ಇಲ್ಲ ಅಂದರೆ ಇರ್ತಿದ್ದೆ, ಮತ್ತೆ ಬರ್ತೀನಿ, ಬೇಜಾರು ಬೇಡ. ಓಕೆ ಓಕೆ, ಬೇಜಾರಿಲ್ಲ, ಫ್ರೀ ಆದರೆ ಬನ್ನಿ ಆಯಿತಾ? ಎಂತವ ಸರಿ ಓದಿ ಮರ, ಅದು ಎಂತ ಅಂತ ನನಗೇನು ಅರ್ಥ ಆಗಲಿಲ್ಲ ಕೃಷ್ಣಣ್ಣ. ನಿಮಗೆ ನೋಡಿ ಈಗ ಮರ್ತಿಲ್ಲ ಅಲ್ವಾ ನನ್ನ ಊರು? ಇಲ್ಲ ಇಲ್ಲ ಮರ್ತಿಲ್ಲ ನಂಜು ಬ್ರದರ್. ಇನ್ಮೇಲೆ ಮಾಡ್ತಾರೆ ಮತ್ತೆ ಅಲ್ಲಿಗೆ ಬರಲ್ಲ ಅಂತ ಹೇಳಿದ್ರಲ್ಲ. ಟಾಟಾ ಅಂತ ಹೇಳ್ತಿದ್ದಾರೆ ನೋಡಿ, ನಂಜು ಬ್ರದರ್ ಹೊರಟಿದ್ದಾರೆ, ಅವರಿಗೆಲ್ಲರೂ ಟಾಟಾ ಹೇಳಿ. ವಂಡರ್ಫುಲ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಹಾಯ್ ಎಂಚೊಲ್ಲರ್, ಯಾನ್ ಸೌಖ್ಯ ಈರೇಂಜ್ ಇರ ಪುದರೊಂಜಿ ಪನ್ಪಾರ ಟಾಟಾ ಪನಂದುಲ್ಲೇರ್ ಕೃಷ್ಣಣ್ಣೆ. ಏರೆಗ ಅರೆಗ ನಂಜು ಬ್ರದರ್ಗ್ ಟಾಟಾ ಪನಂದುಲ್ಲಾರ? ಓಕೆ ಓಕೆ, ಲೈಕ್ ಕೊಡ್ತು ಜರಡ, ಲೈಕ್ ಕೊರ್ಲೆ, ಲೈವ್ ಇಷ್ಟ ಅಂಡ ಲೈಕ್ ಕೊರ್ಲಿ, ಓಕೆನಾ? ಕಪ್ಪರಂಟೆ ಹೇಳ್ತಿದ್ದಾರೆ. ಆಕಾಶ್ ಹಾಯ್ ಹಾಯ್, ಹೇಗಿದ್ದೀರಾ? ಲೈಕ್ ಡ್ಯಾನ್ಸ್ ಇಸ್ ಥ್ಯಾಂಕ್ ಯು. ಹಾಗೆ ಚಾನಲ್ ಸಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ ಆಯಿತಾ? ಸೂಪರ್ ಲೈವ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಚಾನಲ್ ಇದ್ದರೆ ಹೇಳಿ, ಯಾರ್ದಾದ್ರೂ ಚಾನಲ್ ಇದ್ದರೆ ಹೇಳಿ ಆಯಿತಾ? ಆಕಾಶ್ ಅವರೇ, ನಿಮ್ಮದು ಟೀ ಆಯಿತಾ? ಅಕ್ಷತನಾ? ಓಕೆ ಓಕೆ ಓಕೆ, ಅಕ್ಷತಾ ಅವರೇ ಟೀ ಆಯಿತಾ? ಗೋಂಕೂರು ಕಪ್ಪೆ ಎಲ್ಲಿಂಟು ಗೋಂಕೂರು ಕಪ್ಪೆ ಕೃಷ್ಣಣ್ಣ? ಸುಜಯ್ ಅವರೇ ಹಾಯ್, ಹೇಳಿ ಮತ್ತೆ ವಿಶೇಷ. ನಿಮ್ಮೂರ ಕಡೆ ಮಳೆ ಇದೆಯಾ? ಟೀ ಆಯಿತಾ ನಿಮ್ಮದು? ಲೈವ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ.
ಆಯಿತು ಸಿಸ್, ನಿಮ್ಮದು ಟೀ. ನಂದು ಟೀ ಆಗಿಲ್ಲ. ಇರ್ನ ಚಾಂಡ ಇಜ್ಜಿ ಸುಜಯ್ ಚಾನಲ್ ಇದ್ರೆ ಹೇಳಿ ಆಯ್ತಾ ಯಾರ್ದಾದ್ರು. ಅಕ್ಷತಾ ಅವ್ರದ್ದು ಚಾನಲ್ ಇದೆ ಅಲ್ಲ, ಒಂದು ನಿಮಿಷ. ಬ್ಲೂ ಕೊಟ್ಟೆ. ನಮ್ಮ ಕಡೆ ಬರ್ಸ ಇಲ್ಲ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ, ಹೌದಾ? ಸುಜಯ್ ವಿಶೇಷ ಇರ್ನ ಊರಲ್ಲ. ಅಕ್ಷತಾ ಸಿಸ್, ನಿಮ್ಮದು ಊರು ಯಾವುದು? ನಂದು ಈರ್ನಲ್ಪ ಬರ್ಸ ಉಂಡೆ ಇಜ್ಜಿ ಕೋಡೆ ಬರ್ಸ ಇತ್ತ, ನೀನು ಇಜ್ಜಿ ಬರ್ಸ. ಆಶಾ ನಾಯ್ಕ್, ಹಾಯ್ ಹಾಯ್. ಎಂಚ ಉಲ್ಲಾರು ಯಾನ್ ಸೌಖ್ಯ ಈರ್ ಎಂಚ ಉಲ್ಲಾರು. ಲೈವ್ ಇಷ್ಟಾಂಡ ಒಂಜಿ ಲೈಕ್ ಕೊರ್ಲೇವೆ. ನಮ್ಮ ಕಡೆ ಒಂತೆ ದೊಂಬು ಉಂಟು ಮಾರ್ರೆ. ಹೌದಾ ಮಾರ್ರೆ, ನಿಮ್ಮ ಕಡೆ ದೊಂಬು ಉಂಟಾ? ಈರ್ನ ಊರು ಅಲ್ಪ, ಎನ್ನ ಊರು ಕಾರ್ಕಳ ಸುಜ್ಜಯ್. ಒಣಸಾಂಡೆ ಒಣಸು ಮಧ್ಯಾಹ್ನ ಆತಡಿ ಇರ್ನ ಒಣಸಾಡ ಅಂಚನೆ ಲೈವ್ ಇಷ್ಟಾಂಡ ಲೈಕ್ ಕೊರ್ಲೆ, ಚಾನಲ್ ಸಬ್ ಮಲ್ಪಲೆ. ದಾದೆ ಸ್ಪೆಷಲ್ ಇತ್ತಂಡು ಒಣಸಗ್ ಸುಜಯ್, ಆಶಾ. ಅಕ್ಷತಾ ಇದ್ದೀರಾ? ಎಲ್ಲಿ ಹೋದ್ರಿ? ಕಮೆಂಟ್ ಹಾಕಿ. ಈರ್ನ ಊರು ಅಲ್ಪ ಸುಜಯ್. ಆಶಾ ಈರ್ನ ಊರು ಕೃಷ್ಣಣ್ಣ ಉಲ್ಲಾರತ ಈರೇನು ಲೆಪ್ಪಡ ಫಿಶ್ ಇತ್ತಣ. ಎನ್ನ ದುಬೈ ಗೊತ್ತುಂಡ ಇರೆಗ್ ಗೊತ್ತುಜ್ಜಿ ಈರು ಪನೋಡತ ಇರು ಎಂಚಿನ ದುಬೈಗೆ ಹೋಗ್ನು. ದಾಂಡೇಲಿಯಾ ದಾಂಡೇಲಿ ಕರೆಕ್ಟ್ ಅತೆ. ಆಶಾ ನಾಯ್ಕ್. ಪನ್ನೊಂದುಲ್ಲೇರ ಅವು ತುಳು ಉಂಡ ತುಳು ಇದು ತುಳು ಕಲ್ತಾರ ಅಂದೆ. ಆಶಾ ಸುಜಯ್ ಉಲ್ಲಾರೆ ಉತ್ತರಡ ಕಮೆಂಟ್ ಪಾಡ್ಲೆ. ಕರೆಕ್ಟ್ ಉಂಡು. ಕ್ವಾಡೆ ಹೋಗಿ ಆಯ್ತು ದುಬೈಗೆ, ಹೌದಾ? ಉಡುಪಿ ಉಡುಪಿಡಿ ಕಾಲ್ತುನ ಮೇರ್ ದಾನವನದಲ್ಲಿ ಕೋಡ ಅವಿ ಇರು ನಡ ತುಂಬು ಒಂದಿತ್ತು ಅದೇ. ಕೃಷ್ಣಣ್ಣ ಈರಲ್ಪ ನಡ ತುಂಬು ಒಂದಿತ್ತನ ಅವೇನ ದುಬೈಗೆ ಪೋಂದಿತ್ತನಾ ಹೆಂಗ್ ಗೊತ್ತಿಜ್ಜಿ.
Ini kori panondilleru Sujai. Ire koriya? I know little bit to speak. ಇರೆಗ್ದಾದ ಸ್ಪೆಷಲ್ ಎಂಕ್ ಸ್ಪೆಷಲ್ ದಾಲೆಜ್ಜಿ ವೆಜ್ ಬಸಳೆ ಇತ್ತಂಡು. ದೇವರಾಜ್ ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯಿತಾ ನಿಮ್ಮದು? ಹಾಗೆ ಲೈವ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ಎಲ್ಲಿ ಹೋದ್ರಿ? ಇದ್ದೀರಾ? ಕೃಷ್ಣಣ್ಣ ಎಲ್ಲಿ ಹೋದ್ರಿ? ಒಕ್ಕ ವಿಶೇಷ ಪನೋಡಿಯ ಸುಜಯ್ ಇರ್ ಪನ್ಲೆ ಈರ್ನ ಊರು ಹೊಲ್ಕೆಂಡೆ ಪಂಡಾರ ಇರು ಇಜ್ಜತೆ ಆಶಾ ದೂರಪ್ಪ ಯಾರು ಉಲ್ಲರೆ ಆಶಕ್ಕ ಒಂಜಿ ಸಬ್ ಕೊರ್ಲೆ ಪನೊಂದುಲ್ಲೇರು ಕೃಷ್ಣಣ್ಣೆ. ಸುಜಯ್ ಮುಲು ಮೂರ್ತಿ ಉಲ್ಲೇರತ್ತೆ ಯಾರನ್ನ ಚಾನಲ್ಗೆ ಒಂಜಿ ಕನೆಕ್ಟ್ ಆಲವೆ. ಆಶಾ ಏರ್ಲ ಕನೆಕ್ಟ್ ಆಲೆ ಎನ್ನ ಉಡುಪಿ ಅಂದೇ. ಓಕೆ ಓಕೆ. ಸುಜಯ್ ಒಂಜಿ ಸಬ್ ಕೊರ್ಲೆ ಪನೊಂದುಲ್ಲೇರು ಕೃಷ್ಣಣ್ಣೆ. ಕೃಷ್ಣಣ್ಣನ ಚಾನಲ್ ಗುಂತ್ಲೆ ಅಕ್ಲೆ ಬ್ಲೂ ಇಜ್ಜತೆ ಇಂಚ ಸಬ್ ಕೊರ್ಪು ಕನೆಕ್ಟ್ ಆರ್ನ ಚಾನಲ್ ಗೊಂಜಿ ಕರವೆ. ಆಲ್ರೆಡಿ ಕೊಡ್ತೆ ಅಂದ. ಆಶಾ ಉಲ್ಲರ ವಾಟ್ ಈಸ್ ಯುವರ್ ನೇಮ್? ಮೈ ನೇಮ್ ಈಸ್ ಭಾಗ್ಯಶ್ರೀ. ಭಾಗ್ಯಶ್ರೀ ಐ ಡಿಯಲ್ಲಿ ಇದೆ ನೋಡಿ, ಐ ಡಿಯಲ್ಲಿ ನೇಮ್ ಇದೆ. ಒಂದಿರ್ನ ಅಜ್ಜರು ಎನ್ನ ಅಜ್ಜರು ಇಜ್ಜರಿ ಅಜ್ಜರೆಂಡೆ ಪೋಚು ಅದಂತೂ ಲೇರು. ಸುಜಯ್ ಒಂಜಿ ಕಮೆಂಟ್ ಪಾಡ್ಲೆ ಇರೆ ಬ್ಲೂ ಕೊರಿಯತ್ತ ಸುಜಯ್ ಕಮೆಂಟ್ ಪಾಡ್ಲೆಗೆ. ಓಕೆ ಥ್ಯಾಂಕ್ ಯು ಸುಜಯ್ ಅಂತ ಕೃಷ್ಣಣ್ಣ ಕುಂಟಿ ಅರ ಮಂಡೆ ಅರೆಗೊಂಡತ ರಡ್ಡು ಬುಡ್ಲಾರ ಕುಂಟಿಗೆ.
ಹೊಡೆಬೋಯಿರಾರೆ ಬಲ್ತೇರ ಅಂದೀರ್ ನಾನು ಹಾಕೊಂಡು ಬಡ್ಚಿಂದಾರೆ ಬಲ್ತೇರು ಪುಕ್ಕೆಲೆ ಹೊಡೆಪೋಯರು ಉಲ್ಲಾರ ಇತ್ತೆ ಸುರು ಮಲ್ಪೇರ್ತಲೆ ಭಾಷಣ ಯಾನ್ ಮಾತ್ರ ಲೆಪ್ಪರಿಗೆ ಬೇತೇರ್ಲ ಲೆಪ್ಪರಿಗೆ ಇಜ್ಜು ಅಂದಿಲ್ಲೇರು ಕೃಷ್ಣನ್ನೇ ಇಲ್ಲಲ್ಲ ಇಪ್ಪುನು ಇಲ್ಲಡ್ ಅಮ್ಮ ಅಣ್ಣೆ ಬೊಕ್ಕ ಅಣ್ಣನ ಜೋಕುಲು ಅತ್ತಿಗೆ ಜಾನ್ ಪುರೊಲ್ಲ ಇರ್ನಿಲ್ಲಡ್ ಏರ್ ಪುರೊಲ್ಲೇರು ಏರ್ ಬಲಿಪುನು ಕುಂಟಿ ಈರೆ 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 ಹತ್ತು ಈರೆ ಮಂದಿ ಈರೆಗೆ ಕೆಬಿಕ್ ಕೇಂದ್ರಲ್ಲ ಕೇನು ಜಾತ ಅಜ್ಜರ ತರತೇರು ಅಂಚಾನ ಒಂಚೂರು ಜೋರ್ಡೆ ಮನ್ನಣ ಓ ಅಂಚ ಅಂದಿ ಅಂಚೆನೆ ಕುಂಟಿ ಉಂಡುವ ಮೇಯ್ನ್ ಯಾನತ ಮೇಯ್ನ್ ಯಾನೇ ಬೋಡತ್ತ ಹೋ ಬಾರಿ ಮಲ್ಲ ಫ್ಯಾಮಿಲಿ ನೈಸ್ ಥ್ಯಾಂಕ್ ಯು ಇರ್ನ ಇಲ್ಲಡಿ ಏರ್ ಪುರಲ್ಲೇರು ಇರ್ದ ಅದೇ ಜಾಬ್ ಮಲ್ತೊಂದುಲ್ಲಾರ ಅತ್ತು ಕಲ್ತೊಂದುಲ್ಲಾರ ದಾದೆ ತಿಳಿಪುನೇನಿ ಈಗ ಕೃಷ್ಣಣ್ಣನಿಂದ ಒಂದು ಸಾಂಗ್ ಬರ್ತಾ ಇದೆ ಕೇಳಿ ಆಯ್ತು ಕೃಷ್ಣಣ್ಣನವರಿಂದ ಸಂಜೆ 6 ಗಂಟೆಗೆ ಲೈವ್ ಇದೆ ಅವರ ಲೈವಲ್ಲಿ ಸಾಂಗ್ ಆಡ್ತಾರೆ ಕೇಳಿ ಅವೇ ಸುಜಯ್ ಆಜಿ ಗಂಟೆ ಲೈವ್ ಉಂಡತ್ತೆ ಅರ್ನ ಅಲ್ಲೇ ಮೂರ್ತಿಲ್ಲ ಇರ್ತಲೆ ತ್ರಿಮೂರ್ತಿ ಅರ್ನ ಲೈವ್ ಉಂಡ 6 ಗಂಟೆಗೆ ಪದ್ಯ ಅನ್ಪೆಡ್ತಲೆ ಶೋಕ್ ಪದ್ಯ ಅನ್ಪೆರ ಸುಶಾಂತ್ ಹಾಯ್ ಹಾಯ್ ಎಂಚಲ್ಲರು ಚಾಂಡೀರ್ನಾ ಮಲ್ಲ ಫ್ಯಾಮಿಲಿ ಕುಂಟಿನ ಕಂಟ್ರೋಲ್ ಡಿಫುನು ಹಾರ್ನ ಇಲ್ಲದಕ್ಲು ಬನೊಂದುಲ್ಲೇರು ತೂಕ ಕೇನ್ಗ ಬನೊಂದುಲ್ಲೇರು ಕೇನ್ಲವೇ ಕೃಷ್ಣಣ್ಣ ಅಲೆ ತೂಲೆ ಇನ್ನು ಲೈವ್ ಜನ ಬರ್ಪೇರು ಇರ್ ಪದ್ಯ ಪನೋಡಿ ಇಜಿಂದ ಹೆಂಗೊತ್ತಜ್ಜಿ ಯಾ ಪನ್ಪುನ ಬಂತೆ ಅಕ್ಲೊಂಜಿ ಬಾರಿ ಆಸೆಡುಲ್ಲೇರು ಇರ್ನ ಪದ್ಯಗೆ ನೋಡಿಂದು ಮುದ್ದು ಉಗ್ಗ ಉಂಡರೆ ಉಗ್ಗ ಉಂಡೆ ಸುಶಾಂತ್ ಮಧ್ಯಾಹ್ನ ಒಣಸು ಮಲ್ದ ಸುಜಾಯ್ತರು ತೊಂದುಲ್ಲೇರು ಏರ್ನ ದಾದಿ ಏರ್ನ ಮೇರೆ ಮೂರ್ತಿ ಉಂಟ್ಲೇರತೆ ತ್ರಿಮೂರ್ತಿ 6 ಗಂಟೆ ಲೈವ್ ಮಲ್ಪೇರು 6 ಲೈವ್ ಪದ್ಯ ಅನ್ಪೇರು ಅರ್ನ ಪದ್ಯಕ್ಕೆ ಎಂಡ ಉಂಡತಿ ಮಾತೇರ್ಗ್ಲ ಖುಷಿ ಆಪುಂಡು ಒಂದಿಂಚಿನ ಶಂಕ್ರಣ್ಣ ಅವರೇ ಹಾಯ್ ಹಾಯ್ ಹೇಗಿದ್ದೀರಾ ಟೀ ಆಯ್ತಾ ಇರ್ನ ನಾಳೆ ಪತ್ವೆ ಕುಂಟಿ ತೂಲೆ ಒಂದೊಂದುಲ್ಲೇರು ತುಲೆ ಮೂಲು ಬೆದರಿಕೆ ಪಾಡ್ವೇರು ಸುಜಯ್ ಉಲ್ಲಾರತೆ ತುಲೆ ಇಂಕ ಬೆದರಿಕೆ ಬರೊಂದುಂಡು ಸುಶಾಂತ್ ಈರುಲ್ಲಾರತೆ ಓನ್ಲಿ ಪದ್ಯನ ಆರು ಡ್ಯಾನ್ಸ್ ಉಂಡ ರಡ್ಲ ಮಲ್ಪೇರಿ ಯಾರು ಕೂಡ ಯಕ್ಷಗಾನಲ್ಲ ಮಲ್ಪೇರು ಗೊತ್ತುಂಡೆ ಆರು ಬಾರಿ ಫೇಮಸ್ ಉಲ್ಲೇರು ಆರ್ನ ಲೈವ್ ತುಲೆ ಖುಷಿ ಆಪುಂಡ್ನಿಕ್ಲೆ ಇನಿ ಲೈವ್ ಇಜ್ಜಿ ತುಲೆ ರಜೆ ಬಣ್ಣಿ ನಾನು ಆತೇ ಪನ್ನಿ ತುಲೆ ರಜೆಗೆ ಪನ್ಪುಂತುಲೆ ಅವನಿ ಮುಸುಂಟ ಸುಶಾಂತ್ ಉಲ್ಲಾರೆ ಸುಶಾಂತ್ ಪೋಡಿದು ಬಲ್ತೇರ ಅಂತ ಸುಶಾಂತ್ ಪೋಡಿಗೆ ಅದೇ ನಾನು ಮೇರ್ನ ಪದ್ಯ ಇರಿಕೆ ಎನ್ನಪ್ಪ ಬಂದು ಬಲ್ತೇರ
ಅಂಚಂಡಿ ಲೈವ್ ಇತ್ತಂಡ ಯೂಟ್ಯೂಬ್ ಫುಲ್ಲು ಜಾಮ್ ಅವ ಅಂದಿ ಸತ್ಯಲ್ಲ ನೀವು ಫುಲ್ಲು ರೈಸು ಇರ್ತದೆ ಅವಳು ಕಾರ್ ಬಾಡ್ರ ಜಾಗಿಪ್ಪ ಅಂತ ಕಮೆಂಟ್ ಅಂತ ಯಾರು ಓದೋಡೆ ಪದ್ಯ ಪನ್ನೊಂದು ಇತ್ಲೆ ಕನೆ ಕಮೆಂಟ್ಲ ಓದೋಡು ಆತ್ ಕಮೆಂಟ್ ಬರ್ಪುಂಡು ಲೈವ್ಡು ಒಂಜಿ ಕಮೆಂಟ್ಲ ಆರು ಮಿಸ್ ಮಲ್ಪರ ಬರಲಿ ಲೈವ್ ತೂಪು ನಕ್ಲೆ ಬೇಜಾರವರ ಬತ್ತೆ ಅತ್ತೆ ಹೋಗ್ಕೊಂಡು ವೀಜ ದಕ್ಕದು ಬಾರಿ ಏನಾದ್ರು ಲಡಾಯಿ ಮಲ್ಪರತ್ತೆ ತುಕ ಇತ್ತೆ ಪಾತ್ರಲ್ಲ ತುಕ ಸುಶಾಂತ್ ಓಲ್ ಮಾಯ್ಕಾಯರ್ ಲೈಕ್ ಕೊರಿಯ ಲೊಕೇಶನ್ ಹಾಯ್ ಹಾಯ್ ಎಂಚೊಲ್ಲರು ಚಾಪರಿಯರ ಅಂಚನೆ ಪಿನ್ ಐಡಿಗೆ ಒಂಜಿ ಕನೆಕ್ಟ್ ಆದ ಲೊಕೇಶನ್ನ ರಾಧೆ ರಾಧೆ ಥ್ಯಾಂಕ್ ಯು ಈರ್ ಕಾಲೇಜ್ ಪೋಪುನ ವರ್ಕ್ ಮಲ್ತೊಂದುಲ್ಲೆ ಸುಜಯ್ ಈರೇನ ಮಲ್ತೊಂದುಲ್ಲರು ಹರ ಹರ ಮಹಾದೇವ್ ಪನ್ನೊಂದುಲ್ಲೆರ್ ಲೊಕೇಶನ್ನ ಈರೇನು ತೂ ಅನ್ಬೇಕು ತೂವಲ್ಲೆ ಕನೆಕ್ಟ್ ಆಪುಜಿ ಪನ್ನೊಂದುಲ್ಲೆರ್ ಲೊಕೇಶನ್ನೇ ಅಂದೆ ಓಕೆ ಓಕೆ ಪಿನ್ ಐ ಡಿ ಓಕೆ ಲೊಕೇಶನ್ನ ಇರೋ ಆಲ್ರೆಡಿ ಕನೆಕ್ಟ್ ಆದಿಪ್ಪರು ಐಕ್ ಪನ್ನೊಂದುಲ್ಲರ ಅಂದು ಯಾನ ಬಿಸ್ನೆಸ್ ಮಲ್ತೊಂದುಲ್ಲಾರ ಓಕೆ ಎಡ್ಡೆ ಅವಡು ಇರ್ನ ಬಿಸ್ನೆಸ್ಗೆ ಸುಜಯ್ ಅರೆಗ್ ದಾದೆಗೆ ಕನೆಕ್ಟ್ ಆರ್ ಮೋನ ಆಯರ ಆಂಡತ್ತೆ ಅರೆಗ್ ಒಂಜಿ ಸಬ್ಬೋಡಿತ್ತು ಎರ ಒಂಜಿ ಕನೆಕ್ಟ್ ಆಯರ್ ಮೇರೆ ಜಾಯ್ಸ್ ಅನ್ನ ಅಂತ ಥ್ಯಾಂಕ್ ಯು ಪನ್ನೊಂದುಲ್ಲೆರ್ ಸುಜಯ್ ಪಿನ್ ಐಡಿ ಓಲ್ಪೋಯರ್ ಪಿನ್ ಐಡಿ ಬಲ್ತೇರ ಅಂದ್ರೆ ಸಬ್ ಆತುಂಡೆ ಯಾನ್ 3 ಐಡಿ ಕೊಡ್ತೆ ಅಂದೆ ಲೊಕೇಶನ್ನ ಮೇರೆಗ್ ಕೃಷ್ಣಣ್ಣನ ಚಾನಲ್ ಕನೆಕ್ಟ್ ಆತಾರ ಇಪ್ಪುಜೀರ್ ಪಿನ್ ಅಂದೆ ದೆತ್ತೆ ಯಾನ್ ಪೋಪೆಕುಂಟೀನಿ ಲೈವ್ ಇಜ್ಜಿ ಉಂತುಲೆ ಓಡೆ ಪೋಪಾರು ಉಂತ್ಲೆ ಒಂತೆ ಪುಡ್ತುಂತ್ಲೆ ಏತಾಂಡ ಟೈಮ್ ಏತಾಂಡ ಐನಾರ ಒಂದು ಬತ್ತಂಡ ಆತ ಯಾರಿಗೆ ಸಬ್ ಬೇಕು ಅವರು ಕನೆಕ್ಟ್ ಆಗಲಿ ಕೇಳಿದ ಕೃಷ್ಣಣ್ಣ ಅವರ ಚಾನಲ್ಗೆ ಕನೆಕ್ಟ್ ಆಗಿ ಕನೆಕ್ಟ್ ಆತಾರತ್ತ ದಾದ ಜಾಬ್ ಮಲ್ಪನು ಯಾನ ಎನ್ನ ಊರುಡೆ ಒಂಜಿ ಆಫೀಸ್ ಜಾಬ್ ಮಲ್ತೊಂದುಲ್ಲೆ ಆಫೀಸ್ ಸ್ಟಾಪ್ ಅದು ಆಫೀಸ್ ರಾಧಾಕೃಷ್ಣ ಅದೇ ಚಾನಲ್ ಅಂದಿಯೇ ರಾಧಾಕೃಷ್ಣ ಚಾನಲ್ ಎಂಡು ಮಲ್ತು ಪೊಜ್ಜೆಪ್ಲೆ ಉಂಟಿ ಆಪುಜಿ ಈರು ಪಾನ್ಲೆಕ ನಾನು ಎಂಡು ಮಲ್ಪೊಡ ಮಲ್ಪುಜಿ ಕೃಷ್ಣಮೂರ್ತಿ ಬ್ರದರ್ ಕನೆಕ್ಟ್ ಆತರ್ ಪನ್ನೊಂದುಲ್ಲೆರ್ ಲೊಕೇಶನ್ ಈತು ಬೇಗ ಜಪ್ಪುನ ಅರ್ರ ಮಂಡೆ ಅರೆಗುಂಡತ ರಡ್ಡು ಬುಡೋಡು ಸುಜಯ್ ಆರು ಬೇಗ ಜಪ್ಪು ಇರ್ಗೆ ಅಂಚೆ ಎತ್ತ ಏನಲ್ಲ ಜಪ್ಪರಾನ್ ಆರು ಇತ್ತ ಆಜು ಗಂಟೆ ಅನ್ನಗನೆ ಬಜೆಟ್ ಇಪ್ಪೇರು ಹಾಯ್ ಲೊಕೇಶನ್ ಪನ್ನೊಂದುಲ್ಲೆರ್ದುಲೆ ಲೊಕೇಶನ್ನಾಗ ಹಾಯ್ ಪನ್ನೊಂದುಲ್ಲೆರ್ ಕೃಷ್ಣಣ್ಣೆ
ಅಂದು ಲೊಕೇಶನ್ನ ಈ ಕುಂಟಿಗೆ ಬಾಸಿಜ್ಜು. ಅಯ್ಯೋ ಕೃಷ್ಣಣ್ಣ. ಪುರುಷೋತ್ತಮ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯ್ತಾ ನಿಮ್ಮದು? ಹಾಗೆ ಲೈವ್ ಇಷ್ಟ ಆದರೆ ಲೈಕ್ ಕೊಡಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಕುಂಟಿ ಕುಂಟಿ ಅಂತ ಹೇಳ್ತಿದ್ದಾರೆ. ಆಯಿತು, ನಂದು ಟೈಮ್ ಆಯಿತು. ಲೈವ್ ಎಂಡ್ ಮಾಡುವ, 5:15ಗೆ ಲೈವ್ ಎಂಡ್ ಆಗುತ್ತೆ. ಸುಜಯ್ ಉಲ್ಲರೇ ಪಿಜಿನ್ ಪಿಜಿನ್ ಕುಂಟಿ ಕುಂಟಿ, ಹೌದಾ? ಓಕೆ ಓಕೆ. ನನ್ನದಾದ ಮಾತ ಪುದರುಂಡು ಮಾರ್ರೆ. ನಾನು ಹೋಗ್ಬೇಕುಂಟು, ನಿಮಗೆ ಕೆಲಸ ಇಲ್ಲ? ಎಂಕ ಕೆಲಸ ಉಂಟು, ಹೌದಾ? ಲೈವ್ ಪೋಂಡು ಇಜ್ಜಿ ಉಂಡು. ವಂಡರ್ಫುಲ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಜಾಯ್ಸನ್. ಓಕೆ ಓಕೆ ಪನ್ನೊಂದುಲ್ಲೇರು ಸುಜಯ್. ಚಾನಲ್ಗೆ ಒಂದು ಲೈಕ್ ಕೊಡಿ, ಸಬ್ ಮಾಡಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ ಜಾಯ್ಸನ್. ಮಾತರೆಗಳ ಆಯ್ಪನೊಂದುಲ್ಲೇರು ಕೃಷ್ಣಣ್ಣ. ಬಾಯ್ ಬಾಯ್ ಕೃಷ್ಣಣ್ಣ. ಸುಜಯ್ ಬಾಯ್ ಪರೊಂದುಲ್ಲೇರು ಏರೆಗ್ ಕೃಷ್ಣಣ್ಣಗ ಕುಂಟಿ ಟಾಟಾ ವನೊಂದು ಟಾಟಾ ಕೃಷ್ಣಣ್ಣ. ಥ್ಯಾಂಕ್ ಯು ಸೋ ಮಚ್ ಇದು ಪೊರ್ತು ಲೈವ್ ಬತ್ತು ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಕೃಷ್ಣಣ್ಣ. ಬ್ರದರ್ ಬಾಯ್ ಅಂತ ಜಾಯ್ಸನ್. ಯಾನು ಒಂತೆ ಪೊರ್ತುಲ್ಲೆ ದೈ ಬಂಡ ಎಂಕೊಂಚಿ ಯಾನು ಐವ ಲೈಕ್ ಆಪುಂಡ ತು ಒಂತೆ ಪೊರ್ತು ಆನುಲ್ಲೆವೆ. ನನಪೋದು ಜೆಪ್ಪೆ ವನೊಂದುಲ್ಲೆ ನಂದೇ ಜೆಪ್ಲೆ ಜೆಪ್ಲೆ ಪಕ್ಕ ಲಕ್ಲೆ ಎಡ್ಮಂಟೆ ಅನ್ನಗ. ಟಾಟಾ ಡಿಸೈನ್ ಅಂತ ಹೇಳ್ತಿದ್ದಾರೆ. 50 ಚಾ ಇಜ್ಜಿ 50 50 ಮಲ್ಪಲೆ
ಆಟಮೂರ್ತಿ ಬ್ರದರ್ ಅಂತ ಜಾಯ್ಸನ್ ಅಜ್ಜಿ ಗಂಟೆ ಲೈವ್ ಸಾಂಗ್ ಇಜ್ಜಿಗೆ ನಾರ್ನಾಗೆ ಏನಂದು లేరు ఇజ్జిగా లైవ్ మలుపు జరిగిని లైవ్ ఇజ్జిని రజೆ పనందులు ಅರೆ ಪೋಡಿಗೆ ಅಂಡಿ ನನ್ನ ನಮ್ಮ ಸಾಂಗ್ ಬಂದ್ರ ಮನ್ಪತ ಐಕ್ ಪೋಡಿಗೆ ಅದಾರು ಲೈವ್ ಬುಡ್ದು ಬಲ್ಪು ಅತ್ತೆ ವಿಷಯ ಬೊಕ್ಕದ ಆಲ ಇಜ್ಜಿ ಏತಾಂಡ್ ಲೈಕ್ 46 ಅಂಡಿ ಸುಜಯ್ ಅಲ್ಲೇ ಮಿತ್ತು ತುಲೆ 46 ಹೋಗ ಹೋಗ ಕುಂಟಿ ಅಂತ ಹೇಳಿ 47 ಉಂಡ ಅವು ನಿಕ್ಲಿಗೆ 47 ತೋಜು ನಿಕ್ 46 ಹೋಗಲ್ಲ ಹೋಗಲ್ಲ ಕೃಷ್ಣಣ್ಣ ಜೋಕ್ಸ್ ಬೇತೆ ಪಾಡ್ಲೆ ಅಪ್ಪಗ ಲೈಕ್ ಬರು ನನ್ನ ಇತ್ತೆ ಪಾಡ್ಜಿ ನನ್ಯಾನ ಎಲ್ಲದ ಲೈವ್ ಪಾಡ್ವೆ ಅವೆ ಇತ್ತೇನು ಪಿದಾಡ್ವೆ ಯಾವ ಮಲ್ಲ ಈತ ಲೈಕ್ ಯಾವ ಸುಜಯ್ ಥ್ಯಾಂಕ್ ಯು ಇದು ಪೂರ್ತಿ ಸಪೋರ್ಟ್ ಮಾಡ್ತಾರೆ ಅಂಚೆನೆ ಜಾಯ್ಸನ್ ಕೃಷ್ಣಣ್ಣ ಪೊಕ್ಕ ಲೋಕೇಶ್ ಅಣ್ಣ ನೈಶ್ ಅಣ್ಣ ಏಪುರ ಇನ್ನ ಲೈವ್ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ದೂರ ಪೋರೆಂಟು ಯಾನ ಇಲ್ಲಗ ಪಿದಾಡ್ನಿ ಎಲ್ಲ ಲೈವ್ ಮಲ್ಪೆ ಎಲ್ಲ ಲೈವ್ ಬಲ್ಲೆ ಎಲ್ಲ ಕಾಂಡೆ ಆಂಡ ಮಲ್ಪೆ ಮುಜೆ ಲೈವ್ ಉಂಡು ಹೈಡಲ್ಲಿದ್ದು ಸಪೋರ್ಟ್ ಮಾಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಹಾಗೆ ಯಾರೆಲ್ಲ ನನ್ನ ಲೈವ್ಗೆ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಐತೆ ಎಲ್ರಿಗೂ ಇದು ಡ್ಯೂಟಿ ತಲುಪಲ್ಲಾರ ಅಂದಿ ಡ್ಯೂಟಿ ತಲುಪಲ್ಲ ಅಲ್ಲ ಬರೀ ಬನ್ನೊಂದು ಥ್ಯಾಂಕ್ ಯು ಮಾನು ಇರು ಓಲಿತ್ತಾರೆ ಇತ್ತೆ ಬರ್ತದ ಲೈಕ್ ಕೋರಿ ಬನ್ನೊಂದುಲ್ಲ ಕೋರಿ ಅತ್ತ ಒಂದು ಪೆರ್ಗುಡೆ ಮುನ್ನ ಅವರೇ ಇತ್ತು ಬರೋದಿಲ್ಲ ಮರ ಜನ ಹೇಗಿದ್ದೀರಿ ಟೀ ಆಯ್ತಾ ನಿಮ್ಮದು ಹಾಗೆ ಲೈವ್ ಇಷ್ಟ ಆದರೆ ಲೈಕ್ ಕೊಡಿ ಸುಜಯ್ ನಗ್ತಿದ್ದಾರೆ ವರ್ಕ್ ಬ್ಯುಸಿ ಅಂದೆ ಯಾನ್ ಎಂಟು ಮಾತು ಬಂದಾಗ ಪಾರ್ ಬರ್ಪಾರಿಂದ ಗೊತ್ತಾಪಿಚ್ಚಿ ವಿಜಯ್ ಅವರೇ ಹಾಯ್ ಹಾಯ್ ಹೇಗಿದ್ದೀರಾ ಅದ್ರ ಒಂದು ಲೈಕ್ ಕೊಡಿ ಆಯ್ತಾ ಟೀ ಆಯ್ತಾ ನಿಮ್ಮದು ಇತ್ತೆ ಭಯಂಕರ ಡಿಮ್ಯಾಂಡ್ ಅಂದ್ಯ ಸುಜಯ್ ತುಲೆ ವಿಜಯ್ ಅವರೇ ಹೇಳಿ ಮತ್ತೆ ಟೀ ಆಯ್ತಾ ನಿಮ್ಮದು ಹಾಯ್ ಅಂತ ಹೇಳ್ತಿದ್ದಾರೆ ಹಾಯ್ ಹಾಯ್ ಹಾಗೆ ನೀವು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆಯಿತಾ ಹೆಲೋ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಇನ್ನೊಂದು 2 ಲೈಕ್ ಯಾರಾದರೂ ಒಂದು ಲೈವ್ ಇಷ್ಟ ಆದವರು 1-2 ಲೈಕ್ ಕೊಡಿ ನೂರು ನೋವಿನ ನಡು ತನಗೆ ಆಚೆ ನೆಪವು ಸಿಕ್ಕಿದೆ
ನಲವತ್ತೊಂಬತ್ತಾಂಡು ಒಂದು ವಾಯ್ಸ್ ಹಾಂ ಮಾಡೋದಾ ಎಂತ ಅರ್ಥ ಆಗಿಲ್ಲ. ಹೆಲೋ ಅಂತ ಹೇಳ್ತಿದ್ದಾರೆ. 50 ಇಜ್ಜಿ ನನ್ನ ಒಂಜಿ ಅವಡಿ ಸುಜಯ್ ವಾಯ್ಸ್ ಮಾಡೋದು ಅಂತ ಕೇಳ್ತಿದ್ದಾರೆ. ವಾಯ್ಸನ್ನು ಹೇಗೆ ಮಾಡುದು? ಒಂಜಿ ಲೈಕ್ ಬೈದಂಡ ಎಡ್ಡೆತ್ತಂಡು ಸುಜಯ್ ಮನು ಉಲ್ಲರತ ಈರೊಂಜಿ ಲೈಕ್ ಕೊರ್ಲಿ ಈರೊಂದು ದಾದಿ ಕೂರ ಕಟ್ಟುಂಡು. ಹಾಗೆ ಚಾನಲ್ ಸಬ್ ಮಾಡ್ಕೊಳ್ಳಿ ಅಂದರೆ ಸಬ್ ಮಾಡ್ಕೊಳಾಯ್ತಾ. ಎಂಕ 50 ತೋಜುಂಡು ಇರೆಗ 50 ತೋಜುಂಡು ಎಂಕ್ ಮೂಲು ಒಂಚಿ ಕಮ್ಮಿ ತೋಜುಂಡು. ಹಾಯ್ ಮುದ್ದು ಸಿಸ್, ಹಾಯ್ ಆರ್ ಡಿ ಬ್ರದರ್ ಆಂಡತ್ತ ಇವ ಲೈಕ್ ಥ್ಯಾಂಕ್ ಯು ಆರ್ ಡಿ ಬ್ರದರ್. ಎಂಚಲ್ಲರು ಚಾಂಡೆ ಕಂಗ್ರ್ಯಾಚುಲೇಷನ್ ಪನ್ನೊಂದುಲ್ಲೇರು ಸುಜಯ್. ಥ್ಯಾಂಕ್ ಯು ಸುಜಯ್, ಇದು ಬರ್ತು ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಚಾ ಪರ್ದು ಆಯ್ತಾ? ಚಾ ಪರ್ದು ಆಗಿಲ್ಲ, ನಿಮ್ಮದು ಆಯ್ತಾ ಆರ್ ಡಿ ಬ್ರದರ್? ಯಾನ್ ಲೈವ್ ಎಂಡ್ ಮಾಡ್ತಂದಿಲ್ಲ ಆರ್ ಡಿ ಬ್ರದರ್ ಅವೇ ಎಲ್ಲ ಲೈವ್ ಇಡ್ತಿಕ್ಕಗ. ಥ್ಯಾಂಕ್ ಯು ಸೋ ಮಚ್ ಸುಜಯ್, ಥ್ಯಾಂಕ್ ಯು ಆರ್ ಡಿ ಬ್ರದರ್, ಥ್ಯಾಂಕ್ ಯು. ಈತು ಪೂರ್ತಿ ಏರ್ ಪೂರ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಅವೇ ಎಲ್ಲದ ಲೈವ್ ಇಡು ನಿಖಿಲ ಪಾತಿರುವೆ ಟಾಟಾ.